ಇದು ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಉತ್ಸವ ಸಮಿತಿ ಈ ಕಾರ್ಯಕ್ರಮದ ಸ್ವಾಗತ ಮಾಡುವುದು. ಇತ್ತೆ ಟೈಮ್ದ ಅಭಾವದಿಂದ ಯೋಗ ಮಾಡಲ್ಲ ಗೌರವ ಸಲಹೆಗಾರರನ್ನ ಕೃಷ್ಣ ಪಂಡೆ ನೀರು ಚುಟುಕಾದ ಮುಲ್ಪ ಒಂಜಿ ಯುವಕರನ್ನ ಸಂಘ ಅಗತ್ಯ ಉಂಡು ಪಡ್ಕೊ ರೈತಿದ ಆಲೋಚನೆ ಮಾಡ್ತದೆ. ಯುವಕರ ಸಂಘದಾಯ ಅವಶ್ಯ ಉಂಡು ಪಂಡನಾಡ ಈ ಒಂಜಿ ಪ್ರದೇಶದ ಮಾತಾ ಸಮಸ್ಯೆಗಳ ಒಂಜಿ ಪರಿಹಾರ ಅಕಲ್ನ ದೈಹಿಕ ಶ್ರಮದ ಮುಖಾಂತರ ಅಂಚನೆ ಸಾಮಾಜಿಕ ನಿಸ್ವಾರ್ಥ ಸೇವೆದ ಮುಖಾಂತರ ಸಂಘಟನೆ ಮಾಡ್ತದೆ. ಅಕಲಿಗೆ ಸಾಮಾಜಿಕ ತಿಳುವಳಿಕೆಯನ್ನು ಕೊಡ್ದು ಮುಲ್ಪ ಒಂಜಿ ಮಾತಾ ರೀತಿಯ ಯುವಕರಿಗೆ ಅಕಲಿನ ಒಂಜಿ ಸರಿಸಾದಿ ಕೊದುಪುರ ವ್ಯವಸ್ಥೆದ ಒಟ್ಟಿಗೆ ಅಕಲ್ನ ದೈಹಿಕವಾದಲ ಮಾನಸಿಕವಾದರ ದೃಢತೆಯನ್ನು ಕೊಟ್ಟರೆ ಅವೇ ಕೊಟ್ಟುಡು ಅಪಗ ವಿದ್ಯಾಭ್ಯಾಸ ಕೊರತೆ ಇತರ ಕೊಟ್ಟುಡು ಅಕಲಿಗೆ ರಾತ್ರಿ ಸಾಲದ ಮುಖಾಂತರ ಒಂಜಿ ವಿದ್ಯಾಭ್ಯಾಸ ಕೊಡ್ದು ಸಮಾಜದ ಒಂಜಿ ಸೇವೆ ಮಲ್ಪುನಂಚಿನ ಮನೋಭಾವವನ್ನು ಪುಟ್ಟದು ಐಕೆ ಸ್ಫೂರ್ತಿ ಕೊಡು ಪಂಡ್ಪುನ ಒಂಜಿ ಆಲೋಚನೆ ಎಂಕಲ್ನ ಹಿರಿಯಕಲು 1950 ವಿಷಯ ಮುಲ್ಪನೆ ಸಂಕಪ್ಪ ಗಟ್ಟಿ ಪಕ್ಕ ಬಾಬು ಪೂಜಾರಿ ಬೆತ್ತನ ಸಂಬಂಧಪಟ್ಟ ಕಟ್ಟಡ ಬೇತೆ ಬೇತೆ ಕೊಡ್ತುಡು ನೂತನ ಕಲಾರಂಧ ಪಂಡ್ಪುನ ಒಂಜಿ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ. ನೂತನ ಕಲಾರಂಧ ಈ ಸಂಸ್ಥೆ ಕ್ರಮೇಣ ಒಂಜಿ 4 ವರ್ಷ ಕರಿಣಿದ ಪಕ್ಕ ಮಂಗಳೂರು ನೆಹರು ಯುವ ಕೇಂದ್ರಡು ರಿಜಿಸ್ಟರ್ ಆದ 300 ಯುವಕ ಮಂಡಲ ಪಂಪುನ ಸ್ಥಾಪನೆ ಆದ ಐತ ಮುಖಾಂತರ ಮುಲ್ಪ ರಾತ್ರಿ ಸಾಲದ ಅಭ್ಯಾಸ ವ್ಯಾಯಾಮ ಬಕ್ಕ ಐತೊಟ್ಟಿಗೆ ಕ್ರಿಕೆಟ್ ಅಂಚನೆ ಸಮಾಜದ ಸೇವೆ ಶ್ರಮದಾನ ರೋಡ್ ರಸ್ತೆ ರಚನೆ ಬೆದ ಶಾಲೆದ ಶ್ರಮದಾನ ಬಕ್ಕ ಈ ಪರಿಸರದ ಮಾತರದ ಕಷ್ಟ ಸುಖಟ್ಟು ತಾನು ಕುಗೆಲು ಕೊಟ್ಟು ಸ್ಪಂದಿಸಿದು ಅಕ್ಕಳದೊಟ್ಟಿಗೆ ಸೇರೊಂದು ವಿಶ್ವಾಸವನ್ನು ಗಳಿಸೊಂದು ಚಟುವಟಿಕೆ ಮತ್ತೊಂದು ಇತರ ಸಂದರ್ಭಗಳು ಈ ಕೊಡ್ತುಡು ಅಪಗ ನೀರಿದ ಬಾರಿ ಅಭಾವ ಇರ್ತದೆ. ಬೊಪ್ಪಂಜಮೇಟ್ ಮುಲ್ಪ ದಾಮರ್ ರಸ್ತೆ ಇದ್ದಾನೆ, ಈ ರಸ್ತೆಗೆ ಬಸ್ಸು ಸಂಚಾರ ಇದ್ದಾನೆ, ಬಕ್ಕ ವಿದ್ಯುತ್ ದೀಪದ ವ್ಯವಸ್ಥೆ ಇದ್ದಾನೆ, ಪರ್ಪುಣ ನೀರಿನ ವ್ಯವಸ್ಥೆ ಇದ್ದಾನೆ. ಈ ಕೊಡ್ತುಡು ಅಪಗದ ಯುವಕ ಮಂಡಲ ಸದಸ್ಯರು ಸೇರಿದ್ರೆ ಮುಲ್ಪೊಂಜಿ ಸಾರ್ವಜನಿಕ ಗುವೆಲ್ ಮಂತದ ಪರ್ಪುಣ ನೀರಿನ ವ್ಯವಸ್ಥೆ ಮಲ್ಪಡು ಬಂಡ್ಪುಣ ತೀರ್ಮಾನ ಮಾಡ್ತಾರೆ. ಸೇರಿಯರಿ ಸಾರ್ವಜನಿಕರಿಗೆ ಲೆತ್ತೇರಿ ಮಾತನ್ನು ಸಾಕಾರ ತಂದು ಆರಂಭಡು ಮುಲ್ಪ ಒಂಜಿ ಪರ್ಪುಣ ಸಾರ್ವಜನಿಕ ನೀರಿನ ವ್ಯವಸ್ಥೆ ಯುವಕ ಮಂಡಲ ಮಾತು ಅಂಚನೆ ಕ್ರಮೇಣ ಬೇರೆ ಬೇರೆ ರೀತಿಯಿಂದ ಒಂಜಿ ಕಾರ್ಯಕ್ರಮಗಳನ್ನು ಚಟುವಟಿಕೆಯನ್ನು ಯುವಕ ಮಂಡಲ ಮಲ್ತೊಂದುಕೊಂಡು ದಾನ ಮಲ್ತದ ಬಂಡ ಅಕ್ಲಿಗೆ ಕೆಲವು ಅಕ್ಲಿಗೆ ಸವಲತ್ತು ತಿಕ್ಕೊಡ ಸರ್ಕಾರದವಾಡು ಅದ್ರ ಬೇತೆ ಬೇತೆ ಖಾಸಗಿ ಅಕ್ಕಳು ಬೆಣ್ಕುಣ ಜಾಗೇಡವಾಡು ತಿಕ್ಕೋಡ್ದಾಂಡ ಅವೇನು ಎಂತ ಸವಲತ್ತು ಪಡೆಯೋಡು ಆ ಪಂಪ ರೀತಿಗೆ ಅಕ್ಲೆ ತಿಳುವಳಿಕೆ ಕೊಡ್ಪುಣ ಮಾಹಿತಿ ಶಿಬಿರ ನಿಸ್ವಾರ್ಥವಾದ ಧರ್ಮಾರ್ಥ ಬೈಕ್ ಬೋರ್ಪುರಂಚಿನ ಅರ್ಜಿ ಬರೆದು ಕೊಡ್ಪುಣ ಐತೊಟ್ಟಿಗೆನೆ ಅಕ್ಲೆಗೆ ಬೇತೆ ಬೇತೆ ರೀತಿಯಲ್ಲಿ ಒவ்வೊ ರೀತಿಯಲ್ಲಿ ಕಲ್ಕೊಡು ಕಲ್ತದಾಯಕ ಒவ்வೊ ಕ್ಲಾಸ್ ಆಯ್ಕ ಶಾಲೆ ಬೇರೆ ಸಾಧ್ಯದಿಂದ ವಾ ಕ್ಲಾಸ್ ವಾ ಒಂಜಿ ವ್ಯವಸ್ಥೆ ದುಂಬು ಪೋಡು ಪಡ್ಪರಿತಿದೆ. ಇದಕ್ಕೆ ಸರ್ಕಾರದ ಕಾನೂನು ರೀತಿ ಉಂಡು ಪಡ್ಪರಿತು ಒಂಜಿ ಕಾನೂನು ಸಲಹೆ ಬೊಕ್ಕ ಸರ್ಕಾರದ ಸವಲತ್ತು ಪಡೆಯೋಣ ಇಂಚಿನ ಮಾತ್ರ ಮಲ್ಕೊಡು ಪಡ್ಪರ ಸಲಹೆ ಬೊಕ್ಕಂಜಮೇಟ್ ಆರೋಗ್ಯ ಶಿಬಿರ ಬೇತೆ ಬೇತೆ ಮೆಡಿಕಲ್ ಕ್ಯಾಂಪ್ಗಳು ಇದಕ್ಕೆ ರೇಬಿಸ್ಗೆ ಜಾನುವಾರಿಗೆ ಬರ್ಪಡ ರೋಗದ ರೇಬಿಸ್ ಕಾರ್ಯಕ್ರಮ ಇಂಚಿನ ಹಲವಾರು ಕಾರ್ಯಕ್ರಮ ಮಲ್ತೊಂದು ಪೋಂತ್ರ ಪಡ್ತುಡೆ ದುಂಬು ಮಂಗಳೂರು ತಾಲೂಕು ಅಂಗನವಾಡಿ ವ್ಯವಸ್ಥೆ ಇದ್ದಾನೆ. ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಜಿಲ್ಲೆಡೆ ಮಂಗಳೂರು ತಾಲೂಕು ಅಂಗನವಾಡಿ ವ್ಯವಸ್ಥೆ ಇದ್ದಾರೆ. ಅವಾಗ ನಮ್ಮ ಯುವಕ ಮಂಡಲದ ಒತ್ತಿಗೆ ಒಂಜಿ ಬಾಲವಾಡಿನ ಸ್ಥಾಪನೆ ಮಾಡ್ತಾರೆ. ಬಾಲವಾಡಿನ ಸ್ಥಾಪನೆ ಮಾಡ್ಕೊಂಡಿದ್ದು
ಯುವಕ ಮಂಡಲ ಒಂಜಿ ಸ್ವಂತ ಕಟ್ಟಡ ಬೋರ್ಡು ಪಂಪರ ರೀತಿಡು ಒಂಜಿ ಸ್ವಂತ ಯುವಕ ಮಂಡಲ ಕಟ್ಟಡ ಕಟ್ಟಡ ಊರ್ದೆಲ್ಲ ಮಾತ್ರ ರೀತಿಯ ಸಾಕಾಡು ತನು ಮಣ ದನ ಸಾಕಾಡು ಕಟ್ಟಡ ಕಟ್ಟಿದ ಬಕ್ಕ ಐಟ್ ಬಾಲವಾಡಿ ಸ್ಥಾಪನೆ ಮಾಡ್ತಿರೋದ್ ಬಕ್ಕ ಮುಲ್ಪ ಕೆಲವು ಜೋಕ್ಲೆಗೆ ಒಂಜಿ ಟೈಲರಿಂಗ್ ಕ್ಲಾಸ್ ಕೊರಡು ಪಂಪರೀತಿದ ತೀರ್ಮಾನ ಮಾಡ್ತದೆ ಯುವಕ ಮಂಡಲ. ಐದು ಬಕ್ಕ ಆ ಕಟ್ಟಡದ ಮೇಲುಸ್ತುವಾರಿ ಒಂಜಿ ಮಾತನ್ನ ಸಾಕಾಡು ಮಲ್ತ ಐಟ್ ಟೈಲರ್ ಕಟ್ಟಿಂಗ್ ಕ್ಲಾಸ್ ಆರಂಭ ಮಾಡಿ ಇಂದುವೆ ಮಧ್ಯಡು ಮುಲ್ಪ ಸಾರ್ವಜನಿಕ ಬಸ್ಸು ಮಾತ ಈ ಕೊಟ್ಟರು ಆರಂಭ ಆಗುತ್ತದೆ. ಅಪಗ ಸಾರ್ವಜನಿಕ ಒಂಜಿ ಬಸ್ಸು ಸಂವಿಧಾನ ಒಂಜಿ ಯುವಕ ಮಂಡಲ ವತಿನ ಮಾಡ್ತಾರೆ. ಐದು ಬಕ್ಕ ಕ್ರಮೇಣ ಯುವಕ ಮಂಡಲ 25ನೇ ವರ್ಷ ಆನಾಗ ನೀರಿಡು ಗುಯರ್ದು ನೀರು ಬಂತು ಕಮ್ಮಿ ಒಂದು ಬರ್ತದೆ 25 ವರ್ಷ ಸವಿ ನೆನಪುಗಾದು ಪಿರ 506 ರೂಪಾಯಿ ಖರ್ಚು ಮಾಡ್ತಾಯ್ಕೆ ಪಿರ 10 ಪೇಟು ತರ್ತದೆ ಐಕೆ ರಿಂಗ್ ಜಪ್ಡದು ಪಿರ ನೀರು ವ್ಯವಸ್ಥೆ ಐಟ್ ಹೆಚ್ಚ ಬರ್ಪುಳಕ ಆ ಪ್ರಯತ್ನ ಮಾಡ್ತಾ ಕಟ್ಟಕಡೆಗೆ ಒಂಜಿ ಸಾರ್ವಜನಿಕವಾದ ಮುಲ್ಪ ರಂಗಮಂಟಪ ಅವಶ್ಯಕತೆ ಉಂಡು ಪಂಪ ರೀತಿದೆ ಒಂಜಿ ಸಾರ್ವಜನಿಕ ರಂಗಮಂಟಪ ಯುವಕ ಮಂಡಲದ 40ನೇ ವರ್ಷದ ನೆನಪಿಗೂ ಸಾರ್ವಜನಿಕ ರಂಗಮಂಟಪ ಸ್ಥಾಪನೆ ಮಾಡ್ತಾ ಐದು ಬಕ್ಕ ಒಂಜಿ ಮುಲ್ಪ ಯುವಕ ಮಂಡಲದ ವತಿತೆ ಒಂಜಿ ಎಲ್ಲಿಯ ಸಭಾಭವನ ಮಲ್ಕೊಡೋ ಪಂಪ ರೀತಿಯ ತೀರ್ಮಾನ ಮಲ್ಪಡಾಗ ದಯಪಂಡ ಯುವಕ ಮಂಡಲ ಮಾತೆಲ್ಲ ಏರ್ಲ ಶ್ರೀಮಂತೆ ಬಾರಿ ದುಡ್ಡುದಾಯಿ ಮಲ್ಲ ವ್ಯಾಪಾರದೇ ಎಲ್ಲ ಯುವಕ ಮಂಡಲ ಸದಸ್ಯರು ಇಜಾನ ಕೊಟ್ಟು ಯುವಕ ಮಂಡಲದ ಕಮಿಟಿ ಸೇರಿದು ನಮ್ಮ ಒವ್ವೇ ಕೆಲಸಕ್ಕೆ ಜತ್ತಂಡ ನಮ್ಮ ಈ ಊರ್ದ ಅವು ಮುನ್ನೂರು ಪೆರ್ಮಣ್ಣೂರು ಸೋಮೇಶ್ವರ ಉಳ್ಳಾಲ ಅಮ್ಲಮಗೆರೆ ಬೆಲ್ಮ ಕೋಟೆಕಾರ್ ಈ ಪ್ರದೇಶದ ಮಾತಾ ಜನಕುಲದ ಪ್ರೀತಿ ವಿಶ್ವಾಸ ನಮ್ಮ ಮಿತ್ರದವರ ನಂಗೆ ಕಷ್ಟ ಒಂದು ಪಡ್ಪ ರೈತರು ಒಂಜಿ ಕಟ್ಟಡಗೂ 40 ಲಕ್ಷ ರೂಪಾಯಿದ ಅಂದಾಜಿದ ಬಜೆಟ್ದ ಒಂಜಿ ಕಟ್ಟಡಗೂ ಜತ್ತ ಅಪಗ ನೇನು ಒಂಜಿ ಹೆಮ್ಮೆಡು ಒಂಜಿ ಪರಡಾಕೊಂಡು ದಯಂದು ಪಂಡ ಈ ಕಟ್ಟಡದ ಜಪ್ಪನಾಗ ಯುವಕ ಮಂಡಲದ ಸದಸ್ಯರು ಮಾಸ ಬಿಟ್ಟು ಪಂಡೇರು ನಮ್ಮ ಊರ್ದಕ್ಕದ ಸಾಕಾರ ಕೇಳಿನೊಟ್ಟಿಗೆನೆ ನಮ್ಮಲ ಮಾತಿಗಳ ಒಂದು ಕಿಂಚಿತ್ ಪಾಡ್ದ ಯುವಕ ಮಂಡಲವು ನಮ್ಮ ಶಕ್ತಿ ಮೀರಿದು ಸುರುಟು ನಮ್ಮ ದೇಣಿಗೆ ನಮ್ಮ ಪಾಡರು ಈ ಒಂಜಿ ದೇಣಿಗೆ ಸುರುಟು ಪಾರ್ದಾಯಕ ಸಾರ್ವಜನಿಕರೇ ನಮ್ಮ ಸಂಗ್ರಹ ಮಲ್ಪಡು ಬಂದಿರ್ತೀನಿ ಮಾಸ ಬಿಟ್ಟು ತೀರ್ಮಾನ ಬತ್ತಲೆಗನೆ ಯುವಕ ಮಂಡಲದ ಸದಸ್ಯರೇ ಒಂಜಿ 10 ಲಕ್ಷ ರೂಪಾಯಿ ಮುಟ್ಟ ಅಕ್ಕಲ ಸ್ವಂತ ಬೆದರೆ ತಿಂದು ವಹಿವಾಟು ಮತ್ತದು ಆರಂಭಡು ಪಾಡು ಯುವಕ ಮಂಡಲ ಇನಿ ಈ ಒಂಜಿ 45 ಲಕ್ಷ ರೂಪಾಯಿದ ಈ ಒಂಜಿ ಸಭಾಭವನವನ್ನು ಇನ್ನು ಮಲ್ತದು ನೇಟು ಮುಲ್ಪ ಮಾತ ಕಾರ್ಯಗಳ ಸಾರ್ವಜನಿಕರ ಎಲ್ಲ ಮಟ್ಟದ ಒಂಜಿ ರೇಟ್ ಇರ್ತದೆ ಕೊರೋದಿಲ್ಲ ಇನ್ನು ಮದುವೆ ಪುಟ್ಟಣ ಪದ್ಬರ್ದು ಬತ್ತಿನ ಮದುವೆ ಮುಟ್ಟಳ ಬೇರೆ ಕಾರ್ಯಕ್ರಮಗಳು ನಡೆಸ್ತೊಂದು ಉಂಟು ಮಾತಾಡ್ತೊಂದುಂಟು ಇತ್ತ ಈ ಒಂಜಿ 5ನೇ ವರ್ಷದ ಸುವರ್ಣ ಮಹೋತ್ಸವವು ಒಂಜಿ ಕಾರ್ಯಕ್ರಮ ಮಲ್ಕೊಡು ಪಂಪರಿಟ್ಟಿದೆ ನಮ್ಮ 2017 ಇಸ್ವಿ ಏಪ್ರಿಲ್ ಬಕ್ಕ ಈ ಒಂಜಿ ನೇನು ಮಲ್ತದ ತಿಂಗಳು ಒಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲ ಇನ್ನಿಗೆ 11ನೇ ಕಾರ್ಯಕ್ರಮ ಇನ್ನು ಮಲ್ತೊಂದುಲ್ಲ ಈ 11ನೇ ಕಾರ್ಯಕ್ರಮ ಇನಿ ಆದ ಎಲ್ಲ 18 12ನೇ ಕಾರ್ಯಕ್ರಮ ಒಂದು ಇದಕ್ಕೆ ಮಾತಾಡಿಗಳ ಸಹಕಾರ ಮಾತಾಡಲ ಕೊಡ್ತಾರೆ ದುಂಬದ ಕಾರ್ಯಕ್ರಮಕ್ಕಲ್ಲ ಮಾತಾಡಿದ ಸಹಕಾರ ಕೊರಡು ಪಂಪರಿತಿದೆ ವಿನಂತಿ ಮತ್ತೊಂದು ದುಂಬದ 75ನೇ ವರ್ಷದ ಕಾರ್ಯಕ್ರಮವನ್ನು ಆ ವಿಜೃಂಭಣೆ ಆ ಕೊಟ್ಟದಕ್ಕೂ ಮಲ್ಪೆರೆಗೆ ಅವಕಾಶ ಮಾತಾಡಿದ ಸಹಕಾರ ಕೊರಡು ಪಂಪರಿತಿದೆ ವಿನೋದಾನಿಗಳ ವಿಜ್ಞಾಪನೆ ಮಲ್ತೊಂದು ಯುವಕ ಮಂಡಲ ಇನ್ನು ಸುವರ್ಣ ಮಹೋತ್ಸವ ಆಚರಣೆ ತಂದ ಯಾನು ಒಂಜಿ 30 ವರ್ಷದಿಂಚಿ ಈ ಒಂದು ಯುವಕ ಮಂಡಲದ ಸಂಪರ್ಕ ಕುಡಿತೀನಿ ಸಾಕ್ಷರತಾ ಆಂದೋಲನ ಆಪಿನ ಸಂದರ್ಭ ಸ್ವಲ್ಪನೇ ಸರಿ ಆ ಸಂದರ್ಭ ನಾನು ಅಪ್ಪಗ PUC ಇದ್ದೆ
ಅಪಗ ಇಡೀ ಸಾಕ್ಷರತಾ ಆಂದೋಲನ ಈಗಲಿಗೆ ರಾಜ್ಯ ಮಟ್ಟದ ಒಂಜಿ ತರಬೇತಿ ಆದ ಬತ್ತಿನಚ್ಚಿನ ಕೂಟ ಈಗಲ ಅವಲವಲವಲು ಬೇತೆ ಬೇತೆ ರೀತಿಯ ತರಬೇತಿ ಕಾರ್ಯಕ್ರಮವನ್ನು ಮತ್ತು ಮಂತೊಂದಿದ್ದ. ಆ ಸಂದರ್ಭದ 300 ಯುವಕ ಮಂಡಲ ಈ ಇಡೀ ಪ್ರದೇಶದ ಒಂದು ಪ್ರಾತಿನಿಧ್ಯವನ್ನು ವಹಿಸುವುದು ಮುಲ್ಪದ ಒಂದು ಸಾಕ್ಷರತಾ ಆಂದೋಲನದ ಒಂದು ಅಂಚನೆ ಲೀಡರ್ಶಿಪ್ನು ಆಯ್ತಾ ಕಾರ್ಯ ಮಲ್ಪನ ಕೆಲಸ ಮಲ್ಪನ ಲೀಡರ್ಶಿಪ್ನು ಇಡೀ ಯುವಕ ಮಂಡಲ ತೆತ್ತೊಂದಿತ್ತು. ಅಪಗನೆ ಆಗ್ತದೆ ಏತೊಂದು ಬದ್ಧತೆ ಇತ್ತಲ್ಲ ಬಂಡ ಆ ಇಡೀ ಊರುಡು ಆ ಸಾಕ್ಷರತಾ ಆಂದೋಲನ ಆಪಿನಂಚಿನ ಅವನು ಪೋಪುನ ಕಲ್ಪನ ಬಹುಶಃ ಕೃಷ್ಣಪ್ರಸಾದ್ ಪನ್ನಗ ಅರ್ಪಂಡೇರು ರಾತ್ರಿ ಶಾಲೆಗೆ ಬಹುಶಃ ಇಂಚಿನ ಯುವಕ ಮಂಡಲದ ಮಾತ್ರ ಶುರುವಾತಿನಿ ಶಿಕ್ಷಣ ಕೊರ್ಪನಂಚಿನ ಉದ್ದೇಶವೇ ಸಾಮಾಜಿಕವಾಯಿನಂಚಿನ ಬೇತೆ ಬೇತೆ ವಿಷಯದ ಪತ್ತೊಂದು ತುಟ್ಟಿಗೆ ಶಿಕ್ಷಣ ಕೊರ್ಪನಂಚಿನ ಉದ್ದೇಶವೇ ಇಂಚಿನ ಯುವಕ ಮಂಡಲದ ಮಾತ್ರ ಮಸ್ತ್ ಇಂಚಿನ ಯುವಕ ಮಂಡಲ ಮಾತ್ರ ಕೊಟ್ಟಿದೆ. ನೈಟ್ 300 ಯುವಕ ಮಂಡಲ ಯಾವುದೇ ಕಾರಣ ಕೊಡದೆ ರಾತ್ರಿ ಶಿಕ್ಷಣ ಕೊರ್ಪನಂಚಿನ ಕೆಲಸಗಳು ಮತ್ತೊಂದು ಬೈದಿದೆ. ಅವೇ ಸಾಕ್ಷರತಾ ಆಂದೋಲನ ಸಹ ಅವೇ ರೀತಿಯ ಕೆಲಸ ಮತ್ತೊಂದು ಬೈದಿದೆ. പക്ഷെ ಅವನಿಗೆ ಬದ್ಧತೆ ಐತಿನಂತಾತ್ರ ಮಾತ್ರ ಇನಿ 50 ವರ್ಷತ್ತು ನನ್ನ 100 ವರ್ಷತ್ತು ನನ್ನ 70 ವರ್ಷ 200 300 ವರ್ಷತ್ತು ಎಲ್ಲ ಸಾಧ್ಯತೆ ಉಂಟು ಈ ಯುವಕ ಮಂಡಲ ದಯವಿಟ್ಟು ಆ ರೀತಿಯ ಬದ್ಧತೆ ಉಂಟು. ಸಾಮಾಜಿಕವಾಯಿನಂಚಿನ ಒಂದು ಪ್ರಾಮಾಣಿಕವಾಯಿನಂಚಿನ ಕಾಳಜಿ ಸನ ಈ ಮುಲ್ಪ ಕಟ್ಟದ ನೆಂಚಿನ ಆ ಹಿರಿಯರು ಯಾಕಲಿ ಉಂಟು ಒಂದು ಪ್ರಜಾಸತ್ತಾತ್ಮಕವಾಯಿನಂಚಿನ ನಿಲು ಮನೋಹರ ಒಂದು ಕಾರ್ಯಕ್ರಮದ ಬಗ್ಗೆ ಯಾರು ಪಾತ್ರನಾಗ ಯಾನ್ ಪಂಡ ಅವನ ಅಂಚತ್ತು ಇಂಚ ಮನ್ಪುಲು ಏನು ಬಂಡೆ ಅಪ್ಪ ಆರು ಬಂಡೇರು ಇಜ್ಜಿ ಸರ್ ಅವು ಎಂಕುಲು ಆಲ್ರೆಡಿ ತೀರ್ಮಾನ ಮಂತದಾಗ್ತದೆ. ಅಪ್ಪ ತೀರ್ಮಾನ ಮಂತದಾಗ್ತದೆ ಬಂದ ಕೆಲವು ಸರತ್ತು ಕೆಲವು ಸಂಘಗಳು ಮತ್ತು ಎಂಚಪ್ಪನ ಬಂಡ ಕೃಷ್ಣಪ್ಪನ್ನೇ ಪಣ್ಣು ಆಂಡು ಅತನ ಮನೋಹರನ್ನೇ ಪಣ್ಣು ಆಂಡು ಅಡಿಗೆ ಮುಗಿಂಡು ಆಂಡ ವಿಜಿ ತೀರ್ಮಾನ ಆದದು ಪಂಡ ಆ ಹಿರಿಯರ ನಕಲು ಅತನ ಸಂಘದ ಸದಸ್ಯರ ನಕಲು ಕುಲ್ಲುದು ಎಂಕುಲೊಂಜಿ ತೀರ್ಮಾನ ದೆತ್ತೊಂದು ಅಂತ ಬರ್ಪೇನೆ ಆ ಪ್ರಜಾಸತ್ತಾತ್ಮಕ ಒಂದು ನಿಲುವು ಉಂಡತೆ ಆ ನಿಲುವು ಎಷ್ಟೋ ಸಮಯ ಮುಟ್ಟಲ ಒಂದು ಸಂಘ ಸಂಸ್ಥೆ ದುಂಬುಕೊನಪ್ಪು ಬರ್ಪೇನೆಕ್ಕೆ 300 ಯುವಕ ಮಂಡಲ ಇದು ಸಾಕ್ಷಿಯಾದ ನಮ್ಮ ಎದುರು ಉಂಟು. ಈ ಕಾರ್ಯಕ್ರಮ ತುಯ್ಯ ಬೇತೆ ಬೇತೆ ಕಾರ್ಯಕ್ರಮ ತೋನಾಗ ಒಂದೇ ದಿನಕ್ಕೂ ಇಡೀ ಒಂದು ಸಮಾರಂಭನು ಇಡೀ ಸುವರ್ಣ ಮಹೋತ್ಸವನ ಶತಮಾನೋತ್ಸವ ಆಚರಣೆ ಮಾಡ್ತಾ ಬಿಡ್ಬೇಕು ಆಡ ತಿಂಗಳು ಒಂದೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಏನಂಗೆ ಮಸ್ತ್ ಖುಷಿ ಆಗ ಜೋಕ್ಲಿ ಹಿಡಿದು ಬರ್ತೀನ ಮಲ್ಲ ಪೊಂಜೋಲು ಬಿಟ್ಟ ಅಥವಾ ಮಾತೆರೆಗಳ ಸಂಬಂಧಪಟ್ಟ ಇಡೀ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಮಂತೊಂದು ಲೇರು ಊರದ ಪಕ್ಕ ಅಂಚನೆ ನಮ್ಮ ಬೇತೆ ಬೇತೆ ರೀತಿಯ ಪ್ರತಿಭೆಯಲ್ಲಿ ಗುರುತಿಸುವಂಚಿನ ಕಾರ್ಯಕ್ರಮ ಮತ್ತೊಂದು ಲೇರು ಒಂದು ಹಂತವಾದ ಬೇತೆ ಬೇತೆ ರೀತಿಯ ಮತ್ತೊಂದು ಬೈದಿದ್ದೇವೆ ಇದು ಪೂರ್ಣ ಹೊಸ ಮಾರಿ ಮಲ್ಲ ಖರ್ಚು ಮಂತ ಲಕ್ಷಗಟ್ಟಲೆ ಖರ್ಚು ಮಂತದ್ದು ಹೆಚ್ಚಿನ ಜನ ಮಂತದ್ದು ಗೌಜಿಗದ್ದಲ್ಲ ಮಂತ್ರಿ ಹಿಡಿದ ತಿಂಗಳಿಗೊಂದು ಈದ್ ಕಾರ್ಯಕ್ರಮ ಮಂತದ ನಾಡ ಅವಕ್ಕೊಂದು ಸುವರ್ಣ ಮಹೋತ್ಸವ ನಿಜವಾದ 300 ಕೋಣ ಸುವರ್ಣ ಮಹೋತ್ಸವ ಸಾರ್ಥಕತೆ ತಿಕ್ಕಿಲ್ಲ ಕಾಂದೆ ಅನ್ನ ಅಭಿಪ್ರಾಯ. ಸೊ ಅಂಚಿನ ಒಂದು ಭಾರಿ ಸೃಜನಶೀಲ ಅಂಚಿನ ಕಾರ್ಯಕ್ರಮವನ್ನು ನಿಖಲು ಪಾಡಂದರು ಆ ಕಾರಣ ಕೂಡ ಅದು ಏನಂತ ಪಂಡೆ ಇಂಕೆ ಇಂಚಿನಿಂದ ಬರೋಡೆ ಯಾನು ಬರ್ಪೇನೆ ಏನು ಕಾರಣ ಕೂಡ ಅದು ಯಾನು ಒತ್ತೊಂದಿನಿ ಬೈದೆ ದಯಪನ್ನಾಗ ಹಿಂಗೆ ಆತು ಒಂಜಿ ಸಂಪರ್ಕ ಉಂಟು ಆತು ಇಂದುವೇ ಸ್ವಲ್ಪ ಯುವಕ ಮಂಡಲದ ನೆಟ್ಟು ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಕೊಡುತ್ತೆ ಅವರು ಶಾಲೆಡ್ಲ ತರಬೇತಿ ಕಾರ್ಯಕ್ರಮ 300 ಯುವಕ ಮಂಡಲ ಮಾಡ್ತಿರ್ತೀರಿ ಆ ಸಂದರ್ಭಗಳು ಐತೆ ಮಕ್ಕಳು ಸಾಮಾಜಿಕ ಮೇಲೆ ಬಂದಿತ್ತು ನಿಜವಾಯಿನ ಅರ್ಥಗಳು ಸಮಾಜನು ಮಾದರಿನ ಸೇರಿಸುವುದು ಒಂದು ಮುನ್ನಡೆಸಲ್ಪಡು ಸಮಾಜವನ್ನು ಬರ್ಪೇನಾಕನ ಉದ್ದೇಶ ಇಟ್ಟಿರೋದು ಆ ಉದ್ದೇಶ ನನ್ನ ದುಂಬಗಳ ಮುಂಚೆನೆ ಈ ಒಂದು ಸಂಘನು 300 ಯುವಕ ಮಂಡಲ ದುಂಬಗ ಕೊನಾಡು ಶತಮಾನೋತ್ಸವ ನಲ್ಲ ಗೌಜಿದ ಪಂಡ ಇದುವೇ ರೀತಿದೆ ಒಂದು ಎಂಟೇ ರೀತಿದೆ ಆವಡ ಜನಕಲು ನೆರೆದು ಮಸ್ತ್ ಉಪಕಾರ ಆವಡನ್ನು ಪಂಡದು ಪನೊಂದು ಯಾನು ಶುಭಾಶಯ ಕೊರೋದು ಜವನರಿಗೆ ವಿದ್ಯೆ ತಿಳುವಳಿಕೆ ಸಾಮಾಜಿಕ ಹಿತಾಸಕ್ತಿ ಅಕ್ಕಲ ಪ್ರತಿಭೆಗೆ ವೇದಿಕೆ ಅನೇಕ ಚಟುವಟಿಕೆ ಮಂತ್ರಿನ ಜನ ಯುವಕ ಸಾಕ್ಷರತಾ ಆಂದೋಲನಡು ಗ್ರಾಮದ ಜವನರಿಗೆ ಅಕ್ಷರಾಭ್ಯಾಸ ಕೊಪ್ಪಿನದಾನೆ ಈ ಊರ್ದ ಬಡ ಬಗ್ಗರಿಗೆ ಪರ್ಪಿನ ನೀರಿನ ಅವಶ್ಯಕತೆ ಬಂದಾಗ ಗುವೇಲ್ ತೋಡ್ದು ಅದಕ್ಕೆ ಅವಕಾಶ ಮಂತು ಕೊಪ್ಪಿದ್ದಾನೆ. ಕ್ರೀಡಾ ಪ್ರತಿಭೆ ಕ್ರೀಡಾ ಕಾರ್ಯಕ್ರಮ ಹೊಡೆದು ಅವಕ್ಕೆ ಅವಕಾಶ ಕೊಪ್ಪಿದ್ದಾನೆ. ಸಾಮಾಜಿಕ ಸಮಸ್ಯೆ ಬಂದಾಗ ಅವು ರಸ್ತೆ ದಪ್ಪಾಡು ನೀರು ದಪ್ಪಾಡು ಅವೇ ರೀತಿಯ ಸಮಸ್ಯೆ ಬಂದಾಗ ಜವನೀರು ಗಪ್ಪುಣಿ ಮಾತ್ರ ಸಾಮಾಜಿಕ ವರ್ಗತನ ತೊಡಗಿಸಲು ಪಂಪಿನ ಆ ಪ್ರೋತ್ಸಾಹ ಜವನಿನ ಆತ್ಮ ಈ ಸಾಮಾಜಿಕವಾದ ಜನಸಾಮಾನ್ಯರನ್ನ ಬದುಕಿ ಅಡ್ಡವಡನಾಡ ಅವಿನ ತೀರ್ಮಾನ ಮಾಡ್ಕೊಂಡು ಅಂಚಿನ ನಮ್ಮ ದೇಶದ ಪಾರ್ಲಿಮೆಂಟ್ ಅವಳು ವಿಧಾನಸಭೆ ಅಂಚಿನ ಸಾಮಾಜಿಕ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಮೂಡಿಸೋಣ ಮುಖಾಂತರ ಈ ಪಂಚಾಯತ್ ಯುವಕ ಮಂಡಲ ಸದಸ್ಯರಾದಿತ್ತಿನ ಕುಲ್ಲ ಪಂಚಾಯತ್ ಸದಸ್ಯರಾದ ಅಧ್ಯಕ್ಷರಾದ ಅನೇಕ ಕೆಲಸ ಮಂತ್ರದ ಒಟ್ಟಿಗೆ ಈ ಗ್ರಾಮೀಣ ಪ್ರದೇಶದ ಉದ್ಯೋಗ ಖಾತೆ ಲೆಕ್ಕಂದ್ರೆ ನೆಟ್ಲ ಸಕ್ರಿಯವಾದ ಭಾಗವಹಿಸ್ತಾರೆ ಒಂದು ಯುವಕ ಮಂಡಲ ಪಂಡನ
ಗೊಪ್ಪುಣಿ ಮಾತ್ರದ್ದು ಗೊಪ್ಪುಣಿತ ಒಟ್ಟಿಗೂ ಕ್ರೀಡಾ ಕಾರ್ಯಕ್ರಮದ ಒಟ್ಟಿಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೂ ಸಾಮಾಜಿಕ ವರ್ಗಗಳನ್ನು ತೊಡಗಿಸುವುದು ಪಂಪಿನಂಚಿನ ಅತ್ಯಂತ ಶ್ರೇಷ್ಠವಾದ ಉದ್ದೇಶ ಪಂಪಿನ ಯುವಕ ಮಂಡಲದ ಸದಸ್ಯರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಬಂದರು ಯಾನು ಬಜ್ಜಾಡ್ಲತ್ತು 10-18 ವರ್ಷ ಮೂಡಬೇಕು ಎಂಕನ ಊರುಡೊಂಜಿ ಪಕ್ಕನಡಕ ಯುವಕ ಮಂಡಲ 55 ವಾರ್ಷಿಕೋತ್ಸವ ಭಗತ್ ಸಿಂಗ್ನ ನೆನಪುಡೊಂಜಿ ಮೇಲಂತಸ್ತ ಬಿಲ್ಡಿಂಗ್ ಕಡೆ ಐನ ಉದ್ಘಾಟನೆಯಲ್ಲಿ ಎಂಕ್ 35 ವರ್ಷದ ಒಂದು ಸಂಬಂಧ 300 ಯುವಕ ಮಂಡಲ ಯಾನು ಬಜಾಂಡ ಮಂಡಲ ಪಂಚಾಯತ್ ಸದಸ್ಯರಾದ ಪುನಗ ಕೃಷ್ಣಪರ್ಣೆ 300 ಮಂಡಲ ಪಂಚಾಯತ್ನ ಸದಸ್ಯರು ಕರ್ಮಣ್ಣವ್ರ ಮಂಡಲ ಯಾನು ಸಾಕ್ಷರತಾ ಆಂದೋಲನ ತೊಡಗಿದ ನಾಯಕತ್ವ ತನ್ನಗ ಕುತ್ತಾರಡು 300 ಕೃಷ್ಣಪಣ್ಣೆ ಸಾಕ್ಷರತಾ ಆಂದೋಲನ ಯಾನು ಯುವಜನ ಚಳವಳಿ ತೊಡಗಿಸಿದ ಪುನಗ ಕೃಷ್ಣಪಣ್ಣೆ ಯುವಜನ ಚಳವಳಿ ನಾಯಕ ಹೆಂಗೆ ಕೊಂಚ ನೆನಪು ಬರ್ಪೂರು ಏನಾದ್ರು 11 ವರ್ಷ ಮಲ್ಲ ಕೃಷ್ಣಪಣ್ಣೆ ಅಂಡಲ ನೆಹರು ಮೈದಾನ ಕುಳಿದು ಯುವಜನ ಚಳವಳಿ ಹೆಂಚ ಕಟ್ಟುನಿ ಜಾತಿ ಭಾಷೆ ಧರ್ಮದ ಎಲ್ಲ ಮೀರಿದು ಸ್ವಾಮಿ ವಿವೇಕಾನಂದನ ಆದರ್ಶ ಭಗತ್ ಸಿಂಗ್ನ ಆದರ್ಶ ಬ್ರಹ್ಮಶ್ರೀ ನಾರಾಯಣ ಗುರುನ ಆದರ್ಶ ನೀನು ನಿಜ ಜೀವನದ ಜವನಿಗೆ ಪಂಪಿನ ಹೆಚ್ಚಪಣ್ಣ ದೀತಿಡೆ ಯೋಚನೆ ಆ ನೆಲೆ ಕಟ್ಟೆಡುತ್ತುಂಡಾಗ ಒವೇ ಸಮಾಜ ಧರ್ಮದ ಆಧಾರಡು ಈ ಸಮಾಜ ಕಟ್ಟರೆ ಒವೇ ಸಮಾಜ ಒಂದು ವ್ಯಕ್ತಿನ ಆಧಾರಡು ಈ ಸಮಾಜ ಕಟ್ಟರೆ ಡಾಕ್ಟರ್ ಪುರುಷೋತ್ತಮ ಬಿಲಿಮಲೆ 25 ವರ್ಷ ತುಂಬು 300 ಯುವಕ ಮಂಡಲದ ಒಂದು ಕಾರ್ಯಕ್ರಮ ಭಾಗವಹಿಸಿನ 2 ದಿನ ಬರೆದು ಬೇಪಾಡ ಅದನ್ನ ಒಂಜೊಂಜಿ ಪಾತ್ರದ ವಾಕ್ಯಲು ಎಂಕನಿಗೆ ಜವನರಿಗೆ ಆತ್ಮಸ್ಫೂರ್ತಿ ಜವನಿಯರು ಸ್ವಾಮಿ ವಿವೇಕಾನಂದನ ಬಗ್ಗೆ ಅವರು ಭಗತ್ ಸಿಂಗ್ನ ಬಗ್ಗೆ ಅವರು ನಾರಾಯಣ ಗುರುನ ಬಗ್ಗೆ ಅವರು ಲೆನಿನ್ನ ಬಗ್ಗೆ ಅವರು ಮಾರ್ಕ್ಸ್ನ ಬಗ್ಗೆ ಅವರು ಅಂಬೇಡ್ಕರ್ನ ಬಗ್ಗೆ ಅವರು ಮಹಾತ್ಮ ಗಾಂಧಿನ ಬಗ್ಗೆ ತಿಳಿದುಕೊಂಡು ಆ ಚಿಂತನೆತ್ತಿನ ಮಾತ್ರ ಕ್ರಿಯೆಗೆ ಅರ್ಥ ಪುಡಿ ಆ ಚಿಂತನೆ ಹೆಚ್ಚಿನ ಕ್ರಿಯೆಗೆ ನಾನು ಅರ್ಥನೇ ಪೂಜಿ ಚಿಂತನೆ ಇಚ್ಛಾಂದಿನಂಚಿನ ಕ್ರಿಯೆ ಅಮಾನುಷ ಕ್ರಿಯೆ ಇಚ್ಛಾಂದಿನಂಚಿನ ಚಿಂತನೆನ ಆತೆ ಅಮಾನುಷ ಆ ನೆಲೆಗಟ್ಟಡು ಖಂಡಿತವಾದ ಯುವಕ ಮಂಡಲದ ಜವನೇರು ವೈಜ್ಞಾನಿಕವಾದ ಆಲೋಚನೆ ಮಾಡ್ಕೊಡು ವೈಚಾರಿಕವಾದ ಆಲೋಚನೆ ಮಾಡ್ಕೊಡು ಸಾಮಾಜಿಕವಾದ ಆಲೋಚನೆ ಮಾಡ್ಕೊಡು ಬರ್ಪಿನ ಜವನರಿಗೆ ನಿನ್ನ ಇಲ್ಲಡಿ ಅತ್ತೆ ವ್ಯಕ್ತಿಯಾದ ಬದುಕಲ ನಿನ್ನ ಊರಿಗೂ ಆದರ್ಶ ವ್ಯಕ್ತಿಯಾದ ಬದುಕಲ ಈ ಸಮಾಜಕ್ಕೂ ಎಷ್ಟು ವರ್ಷ ಬದುಕಿದೆ ಬಂದಿನ ಮುಖ್ಯತೆ ಬದುಕಿದ ನವದಡಿ ಎಟ್ಟೆ ವ್ಯಕ್ತಿಯಾದ ಬದುಕಲ ಆ ಆದರ್ಶ ನೀನು ಒಪ್ಪಡು ಬಂದಿರಂದಿರ ಯುವಕ ಮಂಡಲದ ಆದರ್ಶ ಹೆಚ್ಚಿನಂಡು ಒಂದು ಮನವಾದ ಕಾಲ ಪುಳೆವಡ ಬಂದಿನ ದೊಡ್ಡ ಪಾತ್ರ ಪಡೆದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಈ ಭಾಗಡು ಒಂದು ಯುವಕ ಮಂಡಲ ವಿಶೇಷವಾದ ಯಾನ ಈ ಮಂಗಳೂರು ತಾಲೂಕು ತೂಯಿನಂಚಿನ ಏತೋ ಸಂಘ ಸಂಸ್ಥೆಗಳು ಸಾಧಾರಣ 100 ವರ್ಷ ಬತ್ತನಂಚಿನ ಸಂಘ ಸಂಸ್ಥೆಗಳು ಉಪ್ಪುಡು ಅವೇ ರೀತಿ ಇತ್ತೇನೆ ಶ್ರೀ ಯಾದವರ ಪಣ ಲೆಕ್ಕ ಬಜಾರದೊಂಜಿ ಪಕ್ಕಲಡ್ಕ ಯುವಕ ಮಂಡಲ ನ್ಯಾಯಪಂಡ ಪಕ್ಕಲಡ್ಕ ಬಜಾರದೊಂಜಿ ಆ ಒಂಜಿ ಭಾಗದೊಂಜಿ ಪರಿಸರದ ವಾಸಿಯಾದ ಯಾನ ಆ ಪಕ್ಕಲಡ್ಕಡ ಜಪ್ಪಿನ ಮಗರು ಯುವಕ ಮಂಡಲ ಆದಪ್ಪು ಆತನ ಪಕ್ಕಲಡ್ಕಡೊಂಜಿ ಯುವಕ ಮಂಡಲ ಅಂಚೆನೆ ಈ ಪೂರ್ವ ಅಶೋಕನಗರ ಭಾಗ ಕುದ್ರೋಳಿ ಭಾಗಗಳು ಕೆಲವೊಂದು ಸಂಘ ಸಂಸ್ಥೆಗಳು ಇದು ಮಾತ ಮಲ್ಲ ಮಲ್ಲ ಮಟ್ಟದ ಕೆಲಸ ಮಂತನಂಚಿನ ಸಂಘ ಸಂಸ್ಥೆಲಾದವು ಅಂಚನೆ ಈ ದೃಷ್ಟಿಡ ಇಡೀ 300 ಯುವಕ ಮಂಡಲದ ಒಂಜಿ 5 ವರ್ಷದ ಸಾಧನೆ ಪಂಡ ಅವು ಬಹುಶಃ ಇತ್ತನೆ ಪ್ರಾಸ್ತಾವಿಕ ನುಡಿಟ್ಟು ಆದರಣೀಯರಣ ಕೃಷ್ಣಪ್ಪರ ಪಣಲೆಕ್ಕನ ಮಲ್ಲ ಕೆಲಸ ದಯಪಂಡ ಒಂಜಿ ಸಂಘ ಸಂಸ್ಥೆ ಕಟ್ಟುನ ಮುಖ್ಯತ್ತೆ ಐನ ನಡೆಪವನವು ಪಂಡ ಐನ ಆ ರೀತಿ ದುಂಬು ಕೊಂಡೋಡೈನವು ಅವು ನಮ್ಮ ಕರ್ತವ್ಯ ಇನಿ ಈ ಒಂಜಿ 5 ವರ್ಷದ ಪಿರವಡು ಉದಿಪಡಾಯಿನಂಚಿನ ಈ ಸಂಘಡು 70 ಜನ ನೆಕ್ ಮಸ್ತ್ ಕೆಲಸ ಮಂತುಪ್ಪೇರು ಆಂಡ ಇನಿ ಅಕ್ಕಲ 25ನೇ ವರ್ಷದ ಕಾರ್ಯಕ್ರಮಡು ಪಾಲು ಪಡೆದುಪ್ಪೇರು ಇನಿ 5ನೇ ವರ್ಷದ ಕಾರ್ಯಕ್ರಮ ಈ ವರ್ಷಡು ಭಾಗವಹಿಸುವಂಚಿನ ಅವಕಾಶ ಉಪ್ಪು ನನ್ನ ದುಂಬಗು ಸುವರ್ಣಂದು ಶತಮಾನೋತ್ಸವ ಬಂಡ 100ನೇ ವರ್ಷದ ಕಾರ್ಯಕ್ರಮ ದುಂಬಗು ಬಣ್ಣಗಲ ಈ ಒಂಜಿ ಯುವಕ ಮಂಡಲ ಮುಳು ಎಡ್ಡ ರೀತಿಯ ಕೆಲಸ ಮಂತನ ಪಂಪಣೆನ ಈ ಸಂಘದ ಒಂಜಿ ಪಾಡ್ನಂಚಿನ ಯೋಜನೆಗಳು ತೂಣಾಗ ಸಾರ್ಥಕ ಆದ ದಯಪಂಡ ಒಂಜಿ ಸಂಘದ ನೇತೃತ್ವದೊಂಜಿ ಸಭಾಂಗಣ ಆದ ಸಾರ್ವಜನಿಕ ರಂಗಮಂದಿರ ಆದ ಅತಂಡ ಈ ಭಾಗದ ಮಾತ್ರ ಸಮಾಜಮುಖಿ ಕೆಲಸಕ್ಕೂ ಪಡದ ಈ ಯುವಕ ಮಂಡಲ ದಿನನಿತ್ಯ ರಾತ್ರಿ ಪಗಲು ಆ ಒಂಜಿ ಸಂಘದ ಸದಸ್ಯರು ಬೆಂಪಣ ಒಂಜಿನ ನಿಂತುನಾಗ ಆ ಸಂಘ ನಿರಂತರವಾದ ಚಟುವಟಿಕೆಗಳು ಉಳ್ಳು ಪಂಪಣಕ್ಕೆ
ವಿಶೇಷವಾಗಿ ನೆಂಚಿನ ಅಭಿನಂದನೆ ನಾನು ಎನ್ನ ವೈಯಕ್ತಿಕ ನಿಲೆಟ್ ಮುನ್ನೂರು ಯುವಕ ಮಂಡಲದ ಮಾತ್ರ ಸದಸ್ಯರಿಗೆ ಈ ಸಂದರ್ಭ ಕೊರೊಂದು ಬಂದುಳೆ. ಇನಿ ಈ ಸಂಘ ಸಂಸ್ಥೆದ ಕೆಲಸ ಈ ಸಮಾಜಡು ಭಾರಿ ಮಲ್ಲಾದುಂಡು. ಓವಿ ಒಂಜಿ ಸಮಾಜ ಅಥವಾ ಒಂಜಿ ಪ್ರದೇಶ ಅಭಿವೃದ್ಧಿ ಆಯರೆ ಆ ಭಾಗದ ಸಂಘ ಸಂಸ್ಥೆಗಳ ಪಾತ್ರ ಭಾರಿ ಮಲ್ಲಾದುಂಡು. ಇನಿ ಈ ಭಾಗಡು ಕುತ್ತಾರು ಮುನ್ನೂರು ಈ ದೇರಳಕಟ್ಟೆ ತಂದ ಈ ಮಂಗಳೂರು ತಾಲೂಕು ಈ ಪೆರ್ಮಣ್ಣೂರು ಈ ಗ್ರಾಮದ ಒಂಜಿ ಭಾಗಡು ಈ ಗ್ರಾಮಡು ಈ ಒಂಜಿ ಸಂಘಮಂತನಂಚಿನ ಕೆಲಸ ಬಹಳ ವಿಶೇಷವಾದುಂಡು. ದಯಪಂಡ ಅವು ಕೇವಲ ವೇದಿಕೆ ಬತ್ತದು ಹೊಗಳಿಕೆ ಅಂತಂದ ಅಕ್ಲಿನ ಪುಗರ್ನ ಬಹುಶಃ ನಾವು ನಮ್ಮ ಕಣ್ಣ ತುಂಬೆ ನಮ್ಮ ಒಂದಲ್ಲ ಹತ್ತು ಹಲವಾರು ಸಮಾಜಮುಖಿ ಕೆಲಸವನ್ನು ಈ ಯುವಕ ಮಂಡಲ ಈ ಪ್ರದೇಶಡು ಮಂತು ಉಂಡು. ಈ ದೃಷ್ಟಿದ ಇನಿ ಈ ಸಂಘದ ಒಂಜಿ 50ನೇ ವರ್ಷದ ಕಾರ್ಯಕ್ರಮಡು ವಿಶೇಷವಾಗಿ ನೆಂಚಿನ ಸಾಧಕರಿಗೆ ಈ ಭಾಗದ ವಿಶೇಷವಾದ ಸಾಧನೆ ಮಂತನ ಒಂಜಿ ನಮ್ಮ ಬಂಧುಲೆಗ ಇನಿ ಸಂಘ ಅಕ್ಲಿನ ಗೌರವಿಸೋನಾಗ ಆ ಅಕ್ಲಿನ ಸಾಧನೆ ನಮಕ್ ದುಂಬುಗೊಂಜಿ ಮಾದರಿ ಆದಪ್ಪು ದಯಪಂಡ ಅಕ್ಲಿನ ವಾರೀತಿನಿ ಅಕ್ಲ ವಾರೀತಿ ಆ ಕ್ಷೇತ್ರಗಲ್ಪು ಅಕ್ಲ ಮಂತನಂಚಿನ ಸಾಧನೆಯನ್ನು ಗುರುತಿಸೋದು ಒಂಜಿ ಯುವಕ ಮಂಡಲ ಅವತ್ತಿಂದ ಒಂಜಿ 5 ವರ್ಷ ಆಪನಂಚಿನ ಒಂಜಿ 50 ವರ್ಷದ ಒಂಜಿ ಯುವಕ ಮಂಡಲ ಇನಿ ಅಕ್ಲಿಗೆ ಗೌರವ ಕೊರೊಂದನ್ನು ಪಂಡ ಬಹುಶಃ ಅಕ್ಲನ ಮಲ್ಲ ಸಾಧನೆ ಆದಪ್ಪು ಇದಿಷ್ಟು ಅಕ್ಲನ ಸಾಧನೆ ಇಲ್ಲ ನಮಕ್ ದುಂಬುಗ ಒಂಜಿ ಮಾದರಿ ಆವಡ ನಮ್ಮನ್ನ ಅಕ್ಲ ಒಂಜಿ ಆ ಒಂಜಿ ಆದರ್ಶವನ್ನು ನಮ್ಮ ಜೀವನದಲ್ಲಿ ನಮ್ಮ ಅಳವಡಿಸೋನಂಚಿನ ಪ್ರಯತ್ನಕ್ಕೆ ಮನಸ್ಸಿನಂಚಿನ ಒಂಜಿ ಭಾಗ ನಮ್ಮಲ್ಲ ಆದಪ್ಪುಡು. ಕೇವಲ ಸಂಘ ಸಂಸ್ಥೆದ ವಾರ್ಷಿಕೋತ್ಸವ ತಂದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಡ್ಯಾನ್ಸ್ ಇಂಚಿನೇಟ್ ಮಾತ್ರ ಪಾಲ್ಪಡೇನತ್ತು. ಇನಿ ಈ ಒಂಜಿ ಸಂಘಡು ಸಾಧಕರಾದ ಏರು ಮಾತ್ರ ಸನ್ಮಾನ ಪಡಬೇರೆ ಅಕ್ಲನ ವಿಶೇಷತೆ ಆದ ಉಂಡು. ಐನ ನಮ್ಮ ಜೀವನವನ್ನು ಅಳವಡಿಸಂದ ನಮ್ಮ ದುಂಬದ ಜೀವನವು ಒಂಜಿ ಪೂರಕ ಸಾಧ್ಯ ಆಯರೆ ಅವು ಆ ಸಾಧ್ಯತೆ ಒಟ್ಟಿಗೆ ಬುಕ್ಕೊಂಜಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಇನಿ ಈ ವೇದಿಕೆ ತಿರ್ತಾರೆ. ಬಹುಶಃ ಇನಿ ವಿಶೇಷವಾದ ಅವು ಶಿಕ್ಷಣ ಕ್ಷೇತ್ರದಪ್ಪು ಅಥವಾ ಬೇತೆ ಬೇತೆ ಕ್ಷೇತ್ರಡು ಅಕ್ಕಲ ಮಂತನಂಚಿನ ಆ ಒಂಜಿ ಪ್ರತಿಭೆಯನ್ನು ಗುರುತಿಸೋದು ಅಕ್ಲೆ ಗೌರವಿಸುವಂಚಿನ ಕಾರ್ಯಕ್ರಮವನ್ನು ಈ ಸಂಘ ಮನ್ಪುಣ ಪಡ್ತಕ್ಕೂ ದುಂಬದ ದಿನಟ್ಟು ಈ ವೇದಿಕೆ ಏರು ಮಾತ್ರ ಒಂಜಿ ರೀತಿಯ ಪ್ರತಿಭಾ ಪುರಸ್ಕಾರ ಅಥವಾ ಒಂಜಿ ಸನ್ಮಾನವನ್ನು ಪಡೆಯನಂಚಿನ ಆ ವ್ಯಕ್ತಿಗಳು ಅಕ್ಲೇರ್ದಾಪನ ಕಿರು ಕಾಣಿಕೆಯನ್ನು ದುಂಬದ ದಿನಟ್ಟು ಈ ಸಂಘೋಗ ಅಥವಾ ಈ ಸಮಾಜೋಗ ಈ ಭಾಗವು ಅರ್ಪಣೆ ಮನ್ಪುನಂಚಿನ ಕೆಲಸನು ನಾವು ಮನ್ಪುಡು. ಕೇವಲ ಪ್ರತಿಭಾ ಪುರಸ್ಕಾರ ಇಂದು ನಿರಂತರವಾದ ನಡಪಡುನಂಡ ಒಂಜಿ ಯುವಕ ಮಂಡಲ ಅಥವಾ ಎರಡಲ ಸಾಧ್ಯತೆ ಪ್ರತಿಯೊಂದು ಕಾರ್ಯಗಳ ಪ್ರತಿಯೊಂದು ಸಮಾಜ ಬಾಂಧವ್ಯಕ್ಕೆ ಪೂರ್ಣ ರೀತಿಯ ಸಹಾಯ ಸಹಕಾರ ಕೊಡುನಂಡ ಒಂಜಿ ಕಾರ್ಯಕ್ರಮ ನಿರಂತರವಾದ ನಡಪೆರೆ ಸಾಧ್ಯ ಆಪುಂಡು. ಈ ದೃಷ್ಟಿಡ ಈ ಭಾಗಡು 300 ಯುವಕ ಮಂಡಲ 10 ಹಲವಾರು ಸಮಾಜಮುಖಿ ಕೆಲಸನು ಮಂತೊಂದು ಇನಿ 50ನೇ ವರ್ಷದ ಈ ಸಂದರ್ಭಡು 11ನೇ ಕಾರ್ಯಕ್ರಮ ಈ ವೇದಿಕೆ ದಿನ ಕೊಟ್ಟು ಈ ಪ್ರತಿಭಾ ಪುರಸ್ಕಾರ ಪಕ್ಕ ಸಾಧಕರಿಗೆ ಸನ್ಮಾನ ಪಡ್ಪಣ ಈ ದೃಷ್ಟಿಡ ಮಾತಿರಲ್ಲ ಈ ಸಂದರ್ಭದ ವೈಯಕ್ತಿಕ ನಿಲಟ್ ಅಭಿನಂದನೆ ಮಂತೊಂದು ಈ ಸುವರ್ಣ ಮಹೋತ್ಸವದ ಸಂದರ್ಭಡು 300 ಯುವಕ ಮಂಡಲ ನನಾತ್ ಸೂರ್ಯ ಚಂದ್ರ ರೂಪನಟ ಎಡ್ಡ ರೀತಿಯ ಕೆಲಸ ಈ ಭಾಗದ ಸಮಾಜಗೂ ಕೊರಡು ಪಂಡದ ದೇವರಡು ನಟ್ಟೊಂದು ಎನ್ನ ಊರುಳ್ಳ ಯಾರು ಹುಡುದಿನಿ ಬೋಳಾಡಲ್ಲ ಐತೆ ಎನ್ನ ಜೀವನದ ಅರ್ಧ ಜೀವನ ಸಾಗಿಸಿನ ಜಿನ ಜಪ್ಪಿನ ಮಗು ಗ್ರಾಮ. ಈ ಜಪ್ಪಿನ ಮಗು ಗ್ರಾಮಡ್ಲ ಇತ್ತೆ ಬಿನ್ನೆ ಪಂಡೇರು ಆಂಡಲ ಆ ಒಂಜಿ ಊರುಡು ಪುನಃ ಜಪ್ಪಿನ ಮಗುರದ ಗ್ರಾಮ ಯುವಕ ಮಂಡಲ ಈ ಒಂಜಿ ಸಂಘದ ಲೆಕ್ಕನೆ ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮಗಳು ಅದರ ಪ್ರತಿ ವರ್ಷಲ ಅಕಲ್ನ ವಾರ್ಷಿಕ ಆಚರಣೆ ಮತ್ತೊಂದು ಜನಕಲ್ನ ಒಟ್ಟಿಗೆ ಬೇರೆ ಒಂದು ಜನಕಲಿಗೆ ಸ್ಪಂದಿಸಾದ ಈ ಸಂಘ ಇಂಚ ನೀರಿನ ಅಭಾವ ಬಂದಾಗ ಉಯರ್ ತೊಡೋದು ಕೊರಡ ಅಲ್ಪ ನೀರಿನ ಟಾಂಗಿ ಕಟ್ಟೋದು ಕೊರಿಯರು ಜನಕಲಿಗೆ ಕೊಡೋಣ ರಸ್ತೆ ಬಂದು ಕೊರಿಯರು ಅಂಚೆನೆ ಈ ಯುವಕ ಮಂಡಲದ ಅಕ್ಲಿನ ನೀರಿದು ನೋಡಾಯಿನ ಕೆಲಸ ಮಂದೊಂದು ಬರೋದುಂಡು ಐಕಾದ ಯಾನು ಈ ಸಂಘದ ಹಿರಿಯರದು ಇದು ಪುನಃ ಜವನಿಯರದು ಪ್ರತಿಯೊಬ್ಬರಿಗೆಲ್ಲ ಅಭಿನಂದನೆ ಸಲ್ಲಿಸುವ ದಾಗಿನ ಬಂಡ ಸಂಘ ಸಂಸ್ಥೆಯಲ್ಲಿ ಸದಸ್ಯರಾದ ಪುರ ಮಲ್ಲತ್ತು ಐತೊಟ್ಟಿಗೆ ಹೋದು ಆ ಕಾರ್ಯಕ್ರಮ ಭಾಗವಹಿಸಿನ ಮುಖ್ಯವಾದುಂಡು. ಸಾಮಾಜಿಕ ಸೇವಾ ಕ್ಷೇತ್ರ ಎಲ್ಲ ಕೆಲವು ಸಂಘ ಸಂಸ್ಥೆಗಳು ಇತ್ತಲ್ಲ ಈಗಲೂ ಸಹಕಾರಿ ಸಂಸ್ಥೆ ಬಂದ ಸಾಮಾಜಿಕವಾದ ಜನಕ್ಕೆ ಕೂಡ ಕೆಲಸ ಕೊಡೋದು ಈ ಸಹಕಾರಿ ಸಂಸ್ಥೆ ಬಂದ ಹೊರತು ಈಗಲೇ ಲಾಭ ಮಾಡ್ಕೊಡ್ಕೊಂಡು ಉದ್ದೇಶ ಇರುತ್ತೆ. ಇದು ಆ ನಿಟ್ಟಿನಲ್ಲಿ ಕೇವಲ 7 ವರ್ಷನೇ ಹಲವಾರು ಸಾಮಾಜಿಕ ಸಚಿವರಿಗೆ ಮತ್ತೊಂದು ರಾಷ್ಟ್ರಮಟ್ಟದ ಪ್ರಶಸ್ತಿ ಕೊನೆಯರೆ ಈ ಸಾಮಾಜಿಕ ಸೇವೆನೇ ಸಹಕಾರ ಬಂದು ಈ ಸಂದರ್ಭದಲ್ಲಿ ಏರ್ಪಡ್ತಾರೆ.
ಸಮಾಜ ಸೇವೆ ಮನ್ಪುನಾಗನಕ್ಕೆ ಉಂಜಿಕಾಯಿ ಕೊರನ ಕುಳಜಿಕಾಯಿ ಗೊತ್ತಾಯಿರ ಬೆಲ್ಲಿಗೆ ಅಂಚದು ಪುನಃ ಈ ಮುನ್ನೂರು ಯುವಕ ಮಂಡಲ ಮಂದೊಂದು ಹೊತ್ತಿನ ಸಾಧನೆ ಯಾನು ಪನಿಯರೆ ಕೊಂಡ ಜಿಂಜೋಪು ಆಂಡಲ ನಿಖಲ ಸಾಧನದೊಟ್ಟಿಗೆ ನಿಖಲು ಮನ್ಪುನಂಜನ ಇನ್ನಿತ ಒಂಜಿ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ನಿಜವಾದ ಒಂದು ಅತ್ಯುತ್ತಮವಾಗಿನ ಕಾರ್ಯಕ್ರಮ ಯಾಕೆಂದು ಪಂಡ ಪ್ರತಿಭೆಗೆ ಪ್ರೋತ್ಸಾಹ ಕೊಡುವುದೊಟ್ಟಿಗೆ ಐಕೆ ಬೆರಿ ತಟ್ಟದೆ ಆಗ್ಲೇ ನನಾದು ದುಂಪೋಲೆ ಪಣಂದು ಐತ ಒಟ್ಟಿಗೆ ಅವಿನ ತೂದು ವೇದಿಕೆದ ದುಂಬು ಪುರಂಜಿನ ಬೇತೆ ಎತ್ತೋ ಜೋಕುಲು ದುಂಬು ಬರ್ತದೆ ಎಕ್ಕುಲ್ಲ ಸಾಧನೆ ಮಾಡ್ಕೊಂಡು ಬರ್ತದೆ ದುಂಬು ಬತ್ತೆರಡ ನಾನು ದುಂಬಾಗಿ ನಮ್ಮ ರಾಷ್ಟ್ರ ನಿರ್ಮಾಣ ಅಕ್ಕಲು ಅಕ್ಕಲೆಲ್ಲ ಒಂದು ಪಾತ್ರ ಉಂಟು ಮನೆ ಅದಕ್ಕೆ ಹೆಮ್ಮೆ ಒಂದು ಅಂಚೆ ಈ ಸಂದರ್ಭ ಈಗ ಅವಕಾಶ ಬಂದು ಕೊರಂಜಿನ 300 ಯುವಕ ಮಂಡಲದ ಪ್ರತಿಯೊಂದು ಸಂಸ್ಥೆ ದಯಮಾಡ ಮಾತೆರಲ್ಲ ಹೆಚ್ಚಿನ ಮಿತ್ರರುಗಳೇರಿ ಅನ್ನು ಉದರ ಪಡೆದುಕೊಂಡು ಸಮಯದ ಅಭಾವ ಮಾತೆರಲ್ಲ ಧನ್ಯವಾದ ಕೊಟ್ಟು ಎರಡು ಪಾತ್ರ ಭಾಷಣಕಾರಿ ಅಥವಾ ಅತಿಥಿ ದಾಲತ್ತು ಯಾನು ಈ ಊರುಡೆ ಪುಟ್ಟಿನೈ ಒಂಚೂರು ದುಂಬು ಪೋನಾಗ ಪರನೀರು ಪನ್ಪುನಲ್ಪ ಯಾನು ಪುಟ್ಟು ಬಲತಿನೈ ಎನ್ನ ಅಮ್ಮೆರು ಕುತ್ತಾರದ ಇಲ್ಲರದ್ದು ಮದ್ಮೆ ಅದು ಕುತ್ತಾರ ಮಿತ್ತಾಗೆಲ್ಲದ ಇಲ್ಲರದ್ದು ಮದ್ಮೆ ಅದು ಪರನೀರು ದಲ್ಪ ಕಂಡ ಬೆಂದೊಂದುತ್ತೀರಿ ಎಂಕ್ಲಿಗೆ ಕರ್ಮದ ತೋಟ ಇತ್ತದೆ ಗಾಣ ಇತ್ತದೆ ಬೆಲ್ಲ ಮಲ್ತೊಂದಿತ್ತ ಕಾರಣ ಅಂತ ಹೊರದು ಈ ಊರು ಬಿಡ್ದು ಕೋಡಾಪನಂಚಿನ ಪರಿಸ್ಥಿತಿ ಬರ್ತದೆ ಹಿಂಗೆ ನೆರೆಕರೆ ನಿಂಚಿನ ಕೇರಳದ ಊರುಡು ಓದು ಇರ ವಿದ್ಯಾಭ್ಯಾಸನು ಕರ್ನಾಟಕಡು ಮಲ್ತಿದೆ ಈ ಭೂಮಿಗೆ ಈ ಗ್ರಾಮಗೂ ಎಂಕ್ ದಿಂಜ ಸಂಬಂಧ ಎನ್ನ ದೈವದೇವಿರು ಪುಣಿ ಇದುವೇ ಕುತ್ತಾರು ಮಿತ್ತಗೆಲ್ಲದ ಇಲ್ಲದು ಆ ಸಮಯಡು ಯಾನು ಎಲ್ಲೇ ಬಾಲ್ಯಾವಸ್ಥೆಡು ಮುಲ್ಪ ಬತ್ತೊಂದು ಪುನಗ ಒಂಜಿ ಅನಿಸಿಕೆ ಎಂಕ್ ಒಂಜಿ ನೆನಪು ಬರ್ಕೊಂಡು ಸುಮಾರು 1000 ಮನವತ್ತ ಅಜ್ಪ ತಾಜತ ಅಂದಾಜಿ ಎಂಕ್ ಅವು ಕರೆಕ್ಟ್ ಎಂದು ಗೊತ್ತುಜಿ ಒಂಜಿ ಸರ್ತಿ ನಮ್ಮ ಊರಿಗೂ ಬಾರಿ ಮಲ್ಲ ಒಂಜಿ ಸುಂಟರ ಗಾಲಿ ಬೀಜಿದಿತ್ತು ನೇಟಿತ್ತೆ ಆ ಸಮಯಕ್ಕೂ ಸಂದರ್ಭಕ್ಕೂ ಇತ್ತಿನಕ್ಕಳು ತಿಳುವಳಿಕೆ ಇತ್ತಿನಕ್ಕಳು ಎಷ್ಟು ಜನ ಉಳ್ಳಾರನ್ನು ಗೊತ್ತುಜ್ಜಿ ಆಂಡ ಕೃಷ್ಣಪ್ಪಣ್ಣಗೂ ಗೊತ್ತುಪ್ಪು ನಮ್ಮ ಒಂದು ಈ ಜಾಗ ಪೂರ ಕೇವಲ ಒಂಜಿ ಪದವಾದಿತ್ತದೆ ಆ ಸಮಯಡು ನಂಗೆ ಆ ಆಶ್ರಯಕ್ಕೂ ಕೊಡಾದು ಸ್ವಲ್ಪ ಇಲ್ಲಿ ಕಟ್ಟುದು ಕುಳ್ಳು ನಂಚಿನ ಸಂದರ್ಭ ಬೆದಿರ್ದ ಮಾಡು ಓಡುದ ಬೆದುರು ಕಟ್ಟದ ಮಾಡುದ ಓಡಿತ್ತು ನಂಚಿನ ಸಂದರ್ಭ ಒಂಜಿ ವಿಶೇಷವಾಯಿನ ಒಂಜಿ ಸುಂಟರ ಗಾಲಿ ಒಂಜಿ ರಾತ್ರಿ ಬತ್ತದ ಮನದಾನಿ ಗಾನಗ ಸುತ್ತರ ಪದವದ ಒಂಜೇ ಒಂಜಿ ಇಲ್ಲ ಇಜ್ಜಂದೆತ್ತು ನಂಚಿನ ಒಂಜಿ ವಾತಾವರಣ ಮುಲ್ಪ ನಡತದಿತ್ತದೆ ಅವಕ್ಕೆ ಏರು ಮಾತ್ರ ಅವು ಅನುಭವಿಸಿದಾಗ ಗೊತ್ತುಜಿ ಅಪಗ ಐದು ಬೊಕ್ಕ ಈ ಊರು ನಂಗೆ ಒಂಜಿ ಬಾರಿ ಒಂಜಿ ಪವಿತ್ರ ಕ್ಷೇತ್ರವಾದ ಹೊಲಳಿ ರಾಜರಾಜೇಶ್ವರಿ ಬುಡ್ಡ ಕುತ್ತಾರು ರಾಜರಾಜೇಶ್ವರಿ ದೇವಿನ ಆರಾಧನೆ ಮಲ್ಪ ನಂಚಿನ ಭಾಗ್ಯವಂತೇರಿ ನಮ್ಮ ಮಾತ ಮುಲ್ಪ ಉಳ್ಳ ಅಂಚಾದ ಪುನಗ ಈ ಜಾಗಡೆ ಈ 300 ಗ್ರಾಮಗೂ ಸಂಬಂಧಪಟ್ಟ ಯುವಕರು ಮುಲ್ಪೊಂಜಿ ಯುವಕ ಮಂಡಲ ಸ್ಥಾಪನೆ ಮಂತದೆ ಇನಿಕ್ ಆನಿ ಸ್ಥಾಪನೆ ಮನ್ಪುನಾಗ ಅಕ್ಕಲು ಯುವಕರಾದಿತ್ತೇರಿ ಇನಿಕಾನಾಗ ಅಪಗ ಒಂಜಿ ಉದಾಹರಣೆಗೆ 30 ವರ್ಷದ ಅಂಡ 8 ವರ್ಷದ ಯುವಕರು 5 ವರ್ಷ ಅಂಡ ಅದೇ 30 ವರ್ಷದ ಕಾಲೋಡು ಜವನಿಯರು ಬೆಂದದ ಮಲ್ತಿನ ಕಟ್ಟಿನಂಚಿನ ಈ ಯುವಕ ಮಂಡಲ ಇನಿ 8 ವರ್ಷದ ಪ್ರಾಯದ ಯುವಕರಾದುಲ್ಲ ಆ ಮಾತದಿಕ್ಕಿಟ್ಲ ಕ್ರಿಕೆಟ್ ಟೀಮು ಕ್ಲಬ್ಬು ಸಂಘ ಸಂಸ್ಥೆಗಳು ಉಂಡು ಆಂಡ ಯಾನೆ ಎನ್ನ ಈ ಆಯುಷ ಅವಧಿಡು ತೂಯಿನಂಚಿನ ಒಂಜಿ ಯುವಕ ಮಂಡಲ ಉಗತ್ತೆ ಪಡೆಪುನಂಚಿನ ಯುವಕ ಮಂಡಲ ಬಂಡ ಅವು 300 ಯುವಕ ಮಂಡಲ ದಾಯನ್ ಪಂಡ ನಂಗೆ ನಮ್ಮನ್ನು ಸೃಷ್ಟಿ ಮಂತಿನ ದೇವರು ನಂಗೆ ಗಾಳಿ ಬೊಲ್ಪು ನೀರು ಈತೇನು ಮಾತ್ರ ಕೊರ್ಪೇರು ಅವೆಡ್ದು ಪಕ್ಕ ನಮ್ಮ ಅವೇನು ಅನುಭವಿಸಿನಾಗ ನಮ್ಮ ಮಂತೋಡ ಏನಂಚಿನ ಬಾಕಿದ ಸೌಕರ್ಯ ಆಂಡ ಇನಿ ಆ ದೇವೇರು ಕೊರ್ಪುನಂಚಿನ ಒಂಜಿ ಜಲ ಸಂಪನ್ಮೂಲ ನೀರಿದ ಒಂಜಿ ಅವಶ್ಯಕತೆಯೇ ಈ ಊರುಡು ಇತ್ತಿನಂಚಿನ ಯುವಕರು ಅರ್ಥ ಮಂತೊಂದು ಈ ಪರಿಸರಡು ಇತ್ತಿನಕ್ಲಿಗೆ ಆ ದೇವೇರು ಕೊರ್ಪುನ ನೀರಿನ ಒದಗಿಸದ ಕೊರಡು ಬಂಪುನ ಉದ್ದೇಶ ಇದು ಈ ಪದವು ಖಾಲಿ ಪಾದ ಇತ್ತಿನಂಚಿನ ಈ ಗುಡ್ಡೆಡು ಗುವೆಲು ತೋಡುದು ಊರುದಾಗ್ಲಿಗೆ ನೀರು ಕೊರ್ಪೇರು ಪಂಡ ಆ ನಮ್ಮ ತೂಯಿನಂಚಿನ ದೇವೇರು ತುವಂಜಿನಂಚಿನ ದೇವೇರು ಮಿತ್ತಿತ್ತು ನಂದ ಇನಿ ತೂಪುಂಡ ಯುವಕ ಮಂಡಲದಲ್ಲೂ ದೇವೇರ ಸಮನಾದ ಉಳ್ಳೇರು ಪಂಪುನ ಅವನಿಯನ್ನ ಹೆಮ್ಮೆದ ಪಾತೆರ ಅವೇ ರೀತಿ
ಖಾಲಿ ನೀರು ಮಾತ್ರ ಈ ಪರಿಸರದ ಕಡೆಗೆ ತಿಕ್ಕುಲಕ ವ್ಯವಸ್ಥೆ ಮಂತು ನೆತ್ತಿ ಸತ್ಯ ಧರ್ಮದ ಸಾಧಿಡು ನಡಪಡು ಪಡ್ಪುನ ಉದ್ದೇಶದೀದು ಮುಲ್ಪ ಒಡ್ತುನಂಚಿನ ಸಾಧಿದ ವ್ಯವಸ್ಥೆ ಇಂಟರ್ಲಾಕ್ ಪಾಡ್ದು ಸರಿ ಸಾಧಿಡು ನಡಪುಲೇ ಪಡ್ಪುನ ಸಾಧಿ ನಡಪೆರೆ ಕಲ್ಪಾದ ಕೊರ್ನಂಚಿನ ಯುವಕ ಮಂಡಲ ಇನ್ನಿ ನಮ್ಮ ಮಾತೇಟ್ಲ ಜನಸಂಖ್ಯೆ ಕಮ್ಮಿ ಇತ್ತಿಲ್ಲ ಅವು ಕೆಲಸ ಜನಸಂಖ್ಯೆ ಜಾಸ್ತಿ ಇತ್ತಿನವ್ರು ಕೆಲಸ ಆಪುಜಿ ಜನಸಂಖ್ಯೆ ಕಮ್ಮಿ ಇತ್ತಿನವರು ಕೆಲಸ ಜಾಸ್ತಿ ಆಪುಜಿ ಅಂಚಾದ ಪುನಃ ಈ ಯುವಕ ಮಂಡಲಡು ಕಮ್ಮಿ ಸದಸ್ಯರು ಇದ್ದದು ಹೆಚ್ಚಿನ ಸವಲತ್ತು ಉರುದಗ್ಲಿಕ್ಕೆ ಕೊರ್ಪುನಂಚಿನ ಒಂಜಿ ಕೆಲಸ ಮಂತ್ರಿ ಪಂಡ ಅಕ್ಲು ದೇವರಿಗೆ ಸಮಾನ ಪಂಪುನ ಎನ್ನೊಂಜಿ ಅನಿಸಿಕೆ ಅಂಚಾದ ಪುನಃ ಇನ್ನಿತ ಈ 50ನೇ ವರ್ಷದ ಈ ಕಾರ್ಯಕ್ರಮಕ್ಕೂ ನೀವು ಮಾತ ಬತ್ತುದುಳ್ಳರು ಎಂಕ್ಲೆಲ್ಲ ಲೆತ್ತದು ಎಂಕ್ಲೆಗೆ ಈ ವೇದಿಕೆಗೆ ಒಂದು ಅವಕಾಶ ಮಂತುಕೊನ್ನ ಅವಳ ಮುಖ್ಯವಾದ ಎನ್ನ ಪ್ರೀತಿದ ಕೃಷ್ಣ ಪಂಡಿ ಆರು ಬಾರಿ ಒತ್ತಡ ಲೆತ್ತೇರಿ ಎಂಕ್ ನಿಜವಾದ ಇನ್ನಿತ ದಿನೊಟ್ಟು ಬರೆಯರೆ ಆವಂದಿನ ಅಂಚಿನ ಸ್ಥಿತಿ ಇತ್ತ ಆಂಡ ಎಂಕೊಂಜಿ ಹೆಮ್ಮೆಡು ಯಾನು ಪಂಡತೆ ಯಾನು ಪುಟ್ಟು ಬಲಕಿನ ಊರು ಆ ಊರದ ಯುವಕರು ಯಾನ್ಲ ಮೂಳೆ ಇತ್ತುವೇನ ಅಂಡ ಯಾನ ಈ ಯುವಕ ಮಂಡಲದೊಂದು ಸದಸ್ಯ ಆಗಿರ್ತದೆ ನಾನು ಪಂಪುನ ಒಂಜಿ ಮನಸ್ಸಿದು ಎಂಕ್ ಈ ಅವಕಾಶ ದಿಕ್ಕಿ ಜತ್ತ ಪಂಪುನ ಒಂಜಿ ಮನಸ್ಸು ಪಂಪುನು ಅಂಚೆ ಅದು ಪುನಃ ಯಾನ್ ನನರ ಪಂಪೆ ದೇವರಿಗೆ ಸಮಾನ ಇಂಚಿನ ಯುವಕ ಮಂಡಲದ ಯುವಕರಿಗೆ ಆ ಗ್ರಾಮ ದೈವಲು ಗ್ರಾಮ ದೇವರು ಸದಾ ರಕ್ಷಣೆ ಆದ ನಾನಾತು ಕೆಲಸವನ್ನು ಮಲ್ತದೆ ಈ ಊರದ ಜನಪಲೆಗೆ ತಿಕ್ಕುನಂಚಿನ ಸವಲತ್ತನ್ನು ಒದಗಿಸೋದು ಕೊರಪುಲಂಚಿನ ಯೋಗ ಭಾಗ್ಯವನ್ನು ಆ ದೇವರ ಒದಗಿಸಾಡು ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಾರೆ ನಿಖಲ ಅಮೂಲ್ಯವಾದ ಸಮಯನು ಎಂಗಳೊಟ್ಟಿಗೆ ಕೊರಿಯರಾದ್ರು ಬೈದರು ನೆಕ್ಸ್ಟ್ ಏದರು ಮಲ್ಲ ಎಲ್ಲೇ ಬಂದಿಜ್ಜಿ ಎಂಕಲು ಒಂಜಿ ರ್ಯಾಂಡಮ್ ಆದ ಅಕಲ್ನ ಪುತ್ತನ ಲೆಪ್ಪುವ ದಯಮಂತದು ಆ ಒಂಜಿ ಸಮಯಡು ವೇದಿಕೆಗೆ ಬಂತಡು ನಿಖಲ ಮಹಾಮಲ್ಲ ಸಾಧನೆಗಾತ್ರ ಎಂಕಲು ಮಲ್ಪುನ ಒಂಜಿ ಪುಟ್ಟ ಸನ್ಮಾನವನ್ನು ಸ್ವೀಕಾರ ಬಂದ ಸುಪುತ್ರ ಶ್ರೀ ಉಮೇಶ್ ಗೋಳಾರ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರಕಲೆಯಲ್ಲಿ ತನ್ನದೇ ಶೈಲಿಯ ಛಾಪು ಮೂಡಿಸಿ ಯುವ ಸಮುದಾಯಕ್ಕೆ ಮಾದರಿ ವ್ಯಕ್ತಿತ್ವವನ್ನು ತಂದುಕೊಟ್ಟ ಕಲಾ ಪ್ರತಿಭೆ. ತನ್ನ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲಿ ಮಂಗಳೂರಿನ ಜಾಹೀರಾತು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಾ ದೇವಸ್ಥಾನ, ಇಗರ್ಜಿ ಮತ್ತು ಮಸೀದಿಗಳಲ್ಲಿ ತನ್ನ ಕಲಾ ಸೇವೆಯನ್ನು ನೀಡಿದ್ದಾರೆ. ಮಂಗಳೂರಿನ ಶ್ರೀ ಕಲಾದೇವಿ ಸೇವಾ ಸಮಿತಿಗೆ ಸತತ 25 ವರ್ಷಗಳಿಂದ ಗಣೇಶನ ವಿಗ್ರಹವನ್ನು ರಚಿಸುತ್ತಾರೆ. ಮಂಗಳೂರಿನ ದಸರಾ ಉತ್ಸವ ಪ್ರಯುಕ್ತ ಪೂಜಿಸಲ್ಪಡುವ ಶ್ರೀ ಶಾರದಾದೇವಿಯ ವಿಗ್ರಹಗಳನ್ನು ಕಳೆದ 30 ವರ್ಷಗಳಿಂದ ಉಲ್ಲಾಲ ಶಾರದಾ ಉತ್ಸವ ಸಮಿತಿಗೆ ರಚಿಸಿದ್ದಾರೆ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ನವರಾತ್ರಿ ನವದುರ್ಗಿಯರ ಮೂರ್ತಿಗಳಲ್ಲಿ ಕೆಲವು ಮೂರ್ತಿಗಳು ರಚಿಸುತ್ತಾರೆ. ಇದಲ್ಲದೆ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಪೂಜಿಸಲ್ಪಡುವ ಗಣೇಶ ವಿಗ್ರಹವನ್ನು ಅನೇಕ ವರ್ಷಗಳಿಂದ ರಚಿಸುತ್ತಾ ಬಂದಿರುತ್ತಾರೆ. ತನ್ನ ಕಲಾ ಸೇವೆಗಾಗಿ ಗುರುತಿಸಲ್ಪಟ್ಟ ಇವರು ದೇಶ ವಿದೇಶಗಳಿಗೂ ಹೋಗಿರುತ್ತಾರೆ. ಫ್ರಾನ್ಸ್ ಮತ್ತು ಜರ್ಮನಿಗೆ ಹೋಗಿ ಅಲ್ಲಿ ಹುಲಿವೇಷಧಾರಿಗಳಿಗೆ ಬಣ್ಣ ಹಚ್ಚಿರುತ್ತಾರೆ. ರಾಜ್ಯದ ಅಂತಾರಾಷ್ಟ್ರೀಯ ಹೋಟೆಲ್ಗಳಿಗೆ ಹಾಗೂ ಸಭಾಂಗಣಗಳಿಗೆ ಹುಬ್ಬು ಶಿಲ್ಪಿ ತೈಲ ವರ್ಣಚಿತ್ರಗಳನ್ನು ರಚಿಸಿದ್ದಾರೆ. ತಮ್ಮ 45 ವರ್ಷಗಳ ಕಲಾ ಸೇವೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ಕಲಾ ಸೇವೆಯನ್ನು ಗುರುತಿಸಿ ವರ್ಸಟೈಲ್ ಸ್ಕಲ್ಪ್ಟರ್ ಹಾಗೂ ಕಲಾರತ್ನ ಬಿರುದನ್ನು ಪಡೆದಿರುತ್ತಾರೆ. ಇವರ ಜೀವನ ಪರ್ಯಂತ ಕಲಾ ಸಾಧನೆಗೆ ಉಲ್ಲಾಲದ ಅಪ್ಪಕ್ಕನ 12 ಅಡಿ ಎತ್ತರದ ಅಶ್ವರೋಹಿ ಅಪ್ಪಕ್ಕ ವಿಗ್ರಹ ಹಾಗೂ ಸುರತ್ಕಲ್ NITಕೆಯಲ್ಲಿ ಇರಿಸಲಾದ ಯು ಶ್ರೀನಿವಾಸ ಮಲ್ಯರ ವಿಗ್ರಹಗಳೇ ಸಾಕ್ಷಿ. ಮಂಗಳೂರಿನ ಆಕಾಶ ಭವನದ ರುದ್ರಭೂಮಿಗೆ ಶಿವನ ಮೂರ್ತಿಯನ್ನು ರಚಿಸಿದ್ದಾರೆ. ನಮ್ಮ ಕುಡ್ಲ ಚಾನಲ್ ಅವರು ನಡೆಸಿಕೊಟ್ಟ ಪಿಲಿನರಿಗೆ ಹುಲಿವೇಷ ಸ್ಪರ್ಧೆಯಲ್ಲಿ ಸತತ 4 ಬಾರಿ ಇವರ ಬಣ್ಣಗಾರಿಕೆಗೆ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ಕೊಣ್ಣೂರು ಯುವಕ ಮಂಡಲ ರಿಜಿಸ್ಟರ್ ಉತ್ತರ ಪದವು ಇದರ ಸುವರ್ಣ ಮಹೋತ್ಸವದ ಸಂಭ್ರಮದ ಶುಭ ಸಂದರ್ಭದಲ್ಲಿ ದಿನಾಂಕ 5/5/2019ರಂದು ಯುವಕ ಮಂಡಲದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಾಕ್ಷೇತ್ರದ ಅನನ್ಯ ಸಾಧನೆಗಾಗಿ ತಮ್ಮನ್ನು ಆರ್ಥಿಕವಾಗಿ ಸನ್ಮಾನಿಸುತ್ತೇವೆ. ನಿಮ್ಮ ಕಲಾದೇವರು ಜೀವನವು ನಿರಂತರವಾಗಿ ಸಾಗಲು ದೇವರು ಸಕಲ ವಿಧಿಗಳಲ್ಲಿ ಅರಸಲಿ ಎಂದು ಹಾರೈಸುತ್ತೇವೆ.
ಶ್ರೀಮತಿ ರಾಜಶ್ರೀ ಎಸ್ ಶೆಣೈ ಅವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿ ಕಲಾ ಕ್ಷೇತ್ರಕ್ಕೆ ಮೆರುಗನ್ನು ತಂದುಕೊಟ್ಟ ಕಲಾ ಪ್ರತಿಭೆ. ಸ್ವತಃ ಪ್ರದರ್ಶನ ಕಲಾವಿದೆಯಾಗಿರುವ ರಾಜಶ್ರೀ ಅವರು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಜರುಗಿಸುವ ಆಗ್ರಾ ಉತ್ಸವ, ಹಂಪಿ, ಕರಾವಳಿ ಉತ್ಸವ, ಹಬ್ಬಕೋತ್ಸವಗಳಲ್ಲಿ ಕಾರ್ಯಕ್ರಮ ನೀಡಿರುವರು. ದೇಶದ ವಿವಿಧ ಕಡೆಗಳಲ್ಲಿ ವೈಯಕ್ತಿಕ ಹಾಗೂ ಸಮೂಹ ನೃತ್ಯ ಪ್ರದರ್ಶನ ಹಾಗೂ ವಿದೇಶಗಳಲ್ಲಿ ಪ್ರದರ್ಶನ ನೀಡಿ ಸನ್ಮಾನಿಸಲ್ಪಟ್ಟವರು. ಕರ್ನಾಟಕ ಸರ್ಕಾರವು ಜರುಗಿಸುವ ಭರತನಾಟ್ಯದ ಪ್ರಾಥಮಿಕ, ಮಾಧ್ಯಮಿಕ, ವಿದ್ವತ್ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿಯೂ ಅಧ್ಯಕ್ಷರಾಗಿಯೂ ನೇಮಿಸಲ್ಪಟ್ಟರು. ಮಂಗಳೂರು ವಿಶ್ವವಿದ್ಯಾನಿಲಯದ ಲಲಿತಕಲಾ ವಿಭಾಗದ ಅಧ್ಯಯನ ಮಂಡಳಿಯ ಸದಸ್ಯೆಯಾಗಿ, ನೃತ್ಯ ಕಲಾ ಪಠ್ಯವಸ್ತು ತಯಾರಿಕೆಯ ಸದಸ್ಯೆಯಾಗಿ, ವಿಶ್ವವಿದ್ಯಾನಿಲಯ ನಡೆಸುವ ಭರತನಾಟ್ಯ ಪದವಿ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿ, ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸಿಗೆ ಚೇರ್ಮನ್ ಆಗಿ ಹಾಗೂ ಕರ್ನಾಟಕ ಹಾಗೂ ಹೊರ ರಾಜ್ಯಗಳು ನಡೆಸುವ ಶಾಸ್ತ್ರೀಯ ನೃತ್ಯ ಸಂಸ್ಥೆಗೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರು ಬೆಂಗಳೂರಿನ ದೂರದರ್ಶನದ ಬ್ರಿಗೇಡ್ ಕಲಾವಿದೆಯಾಗಿರುವರು. ಇವರು ನೃತ್ಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಾಗಿ ಕರ್ನಾಟಕ ಸರ್ಕಾರದ 2018ನೇ ಸಾಲಿನ ಕರ್ನಾಟಕ ಕಲಾಶ್ರೀ ಹಾಗೂ 2012ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಇದಲ್ಲದೆ ವಿಶ್ವ ವಿನೂತನ ರಾಷ್ಟ್ರೀಯ ಕಲೆ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಹಂಸದಾರು ಇವರು ಕಲಾರತ್ನ ಬಿರುದು, ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಕೊಂಕಣಿ ಮಾತಾ ಪ್ರಶಸ್ತಿ, ಅರೆಹುಲಿ ಪ್ರತಿಷ್ಠಾನದಿಂದ ನಂದಗೋಕುಲ ಗಾನ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಕಲಾ ಪುರಸ್ಕಾರ ಪಡೆದಿರುತ್ತಾರೆ. ಉಳ್ಳಾಲ ಮೊಹಮ್ಮದ್ ಕುಮಾರ್ ಶೈಲಿಯ ಭರತನಾಟ್ಯದ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಳೆಯ ಬೇರಿಗೆ ಹೊಸತನದ ಮರುಗನ್ನು ನೀಡಿ ನಾಟ್ಯಶಾಸ್ತ್ರಕ್ಕೆ ಕುಂದು ಉಂಟಾಗದಂತೆ ಪ್ರಯೋಗಶೀಲರಾಗಿರುವ ಒಬ್ಬ ಉತ್ತಮ ನೃತ್ಯ ಕಲಾವಿದೆಯಾಗಿ ನಾಟ್ಯ ನಿಕೇತನದ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 300 ಯುವಕ ಮಂಡಲ ರಿಜಿಸ್ಟರ್ಡ್ ಉದ್ಘಾಟಕರು ಇದರ ಸ್ವರ್ಣ ಮಹೋತ್ಸವದ ಸಂಭ್ರಮದ ಶುಭ ಸಂದರ್ಭದಲ್ಲಿ ದಿನಾಂಕ 5/5/2019 ಯುವಕ ಮಂಡಲದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಾಕ್ಷೇತ್ರದ ಅನನ್ಯ ಸಾಧನೆಗಾಗಿ ತಮ್ಮನ್ನು ಆರ್ಥಿಕವಾಗಿ ಸನ್ಮಾನಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ PG ಡಿಪ್ಲೊಮೊ ಭರತನಾಟ್ಯದಲ್ಲಿ 3ನೇ ರ್ಯಾಂಕ್ ಹಾಗೂ MA ಭರತನಾಟ್ಯ 2005ರಲ್ಲಿ ರಂಗ ಪ್ರವೇಶ. ಕನ್ನಡ ಸಂಸ್ಕೃತಿ ಇಲಾಖೆಯವರು ನಡೆಸಿದ ಯುವ ಪ್ರತಿಭೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಗೊಂಡ ರಾಜ್ಯ ಮಟ್ಟದಲ್ಲಿ ಪ್ರದರ್ಶನ. ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯ ಇವರು ರಾಷ್ಟ್ರ ಮಟ್ಟದಲ್ಲಿ ನಡೆಸಿದ ನೃತ್ಯ ಪ್ರದರ್ಶನದಲ್ಲಿ ಜಿಲ್ಲೆಯಿಂದ ಆಯ್ಕೆಗೊಂಡ ತಾಂಜಾವೂರು ಬ್ರಹ್ಮಾದೀಶ್ವರ ದೇವಾಲಯದಲ್ಲಿ ಪ್ರದರ್ಶನ ನೀಡಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟ ರಾಜ್ಯ ಮಟ್ಟದಲ್ಲಿ ಯುವ ಪ್ರತಿಭೋತ್ಸವ ಪ್ರಥಮ ಸ್ಥಾನ. ಶ್ರೀದೇವಿ ನೃತ್ಯ ಕೇಂದ್ರ ಮಂಗಳೂರು ಇವರು ನಡೆಸಿದ ಕಥಕ್, ಮಣಿಪುರಿ ವಿಡಿಸಿ, ಮೋಹಿನಿ ಆಟಂ ಮುಂತಾದ ಶಾಸ್ತ್ರೀಯ ನೃತ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅನೇಕ ಕಡೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿರುವುದು. ಕರಾವಳಿ ಉತ್ಸವ, ಹಂಪಿ ಉತ್ಸವ, ಮೈಸೂರು ದಸರಾ ಉತ್ಸವ, ಆಳ್ವಾಸ್ ನುಡಿಸಿರಿ, ಬಂಡರ ಸಂಘ ಮುಂಬೈ ಹೀಗೆ ಅನೇಕ ಸ್ಥಳಗಳಲ್ಲಿ ನೃತ್ಯ ಪ್ರದರ್ಶನ. ಹಲವಾರು ನಡೆಯುವ ನೃತ್ಯ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿರುವ ಇವರಿಗೆ ಯೋಗ ಪ್ರಬೋಧಿನಿ ಪ್ರಶಸ್ತಿ ಲಭಿಸಿರುತ್ತದೆ. ಭರತನಾಟ್ಯ ಶಿಕ್ಷಣದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ತಯಾರಿಗೊಳಿಸಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ
ಕಣ್ಣುಗಳು, ಸೊಗಸಾದ ಭಂಗಿ, ಇಂಪಾದ ಕಂಠ, ಸುಂದರ ಅಭಿವ್ಯಕ್ತಿ. ನಟನಿಗೆ ನಿಂತರೆ ಯಾವುದೇ ಪಾತ್ರವಾದರೂ ಅದರಲ್ಲಿ ಪರಾಕಾಯ ಪ್ರವೇಶ. ನೃತ್ಯ ಮಾಡಿದರೆಂದರೆ ನಾಟ್ಯ ಮಯೂರಿಯ ಪ್ರತಿರೂಪ. ಕಳೆದ 35 ವರ್ಷಗಳಿಂದ ನಟನೆ, ಹಾಡುಗಾರಿಕೆ, ನೃತ್ಯ ರಚನೆ, ನಿರ್ದೇಶನ ಹೀಗೆ ಬಹುಮುಖ ಪ್ರತಿಭೆಯಾಗಿ ಕಲಾಮಾತೆ ಶಾರದೆಯ ಸೇವೆಯಲ್ಲಿ ತೊಡಗಿರುವ ತಾವು ರಂಗಲೋಕದ ಅಪೂರ್ವ ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯು ಅಪೂರ್ವ ಪ್ರತಿಭೆಯಿಂದಾಗಿ ತಮ್ಮ ಮುಡಿಗೇರಿದೆ. ತುಳುನಾಡ ರತ್ನ, ಅಭಿನಯ ವಿಶಾರದ, ಕಲಾ ಕೌಸ್ತುಭ, ಕಲಾ ಕೇಸರಿ, ನಟ ಸಾಮ್ರಾಟ, ಅಭಿನಯ ಸಾಮ್ರಾಟ, ಕರ್ನಾಟಕ ಕಲಾ ಸಂಪದ, ತುಳುನಾಡ ರಂಗಸಿರಿ, ತುಳುನಾಡ ಕೇದಗೆ, ಅತ್ತಾವರದ ಮುತ್ತು ಇವುಗಳು ಅಭಿಮಾನಿಗಳು ಪ್ರೀತಿಯಿಂದ ನೀಡಿರುವ ಬಿರುದುಗಳು. ಸುಮಾರು 7500ಕ್ಕೂ ಮಿತಿ ರಂಗ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಿರಿ. ತಮಗೆ ಖ್ಯಾತಿಯನ್ನು ತಂದುಕೊಟ್ಟ ಒರಿಯರ್ದುರಿ ಅಸಲು ನಾಟಕ ಒಂದೇ ಸುಮಾರು 1200ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿರುತ್ತದೆ. 10 ಹಲವು ತುಳು ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ತೊಡಗಿಸಿಕೊಂಡಿರುವುದು, ಯಕ್ಷಗಾನ ರಂಗದಲ್ಲೂ ಭಾಗವಹಿಸಿರುವುದು, ಕನ್ನಡ ಮತ್ತು ತುಳು ನಾಟಕಗಳ ನಿರ್ದೇಶನ, 2000ಕ್ಕೂ ಮಿಕ್ಕಿ ಹಾಡುಗಳಿಗೆ ಸಾಹಿತ್ಯ ರಚನೆ ತಮ್ಮ ಬಹುಮುಖಿ ಪ್ರತಿಭೆಗೆ ಸಾಕ್ಷಿ. ತಮ್ಮ ಈ ಅದ್ಭುತವಾದ ಪ್ರತಿಭೆಯನ್ನು ಪುರಸ್ಕರಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸುತ್ತಿರುವುದು ನಮಗೆ ದೊರಕಿರುವಂತಹ ಭಾಗ್ಯ. 300 ಯುವಕ ಮಂಡಲ ರಿಜಿಸ್ಟರ್ ಕುತ್ತಾರೆ ಪದವು ಇದರ ಸುವರ್ಣ ಮಹೋತ್ಸವ ಸಂಭ್ರಮದ ಶುಭ ಸಂದರ್ಭದಲ್ಲಿ ದಿನಾಂಕ 5/5/2019 ಯುವಕ ಮಂಡಲದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಾಕ್ಷೇತ್ರದ ಅನನ್ಯ ಸಾಧನೆಗಾಗಿ ತಮ್ಮನ್ನು ಹಾರ್ದಿಕವಾಗಿ ಸನ್ಮಾನಿಸುತ್ತೇವೆ. ನಿಮ್ಮ ಕಲಾ ಜೀವನವು ನಿರಂತರವಾಗಿ ಸಾಗಲು ದೇವರು ಸಕಲ ವಿಧಿಗಳಲ್ಲಿ ಹರಿಸಲಿ ಎಂದು ಹಾರೈಸುತ್ತೇವೆ. ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಅಮೆರಿಕ, ರಷ್ಯಾ, ಜರ್ಮನಿ, ನ್ಯೂಜಿಲೆಂಡ್, ಫ್ರಾನ್ಸ್, ಸ್ಪೇನ್, ಪಾಕಿಸ್ತಾನ ಮುಂತಾದ ದೇಶಗಳಲ್ಲಿ ತಮ್ಮ ದೇಹದ ವಿನ್ಯಾಸಗಳನ್ನು ಅನಾವರಣಗೊಳಿಸಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ 20ಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನು ಪಡೆದ ದೇಹದಾಢ್ಯ ಪಟು ಭಾರತ ಕಿಶೋರ, ಭಾರತ ಕುಮಾರ, ಭಾರತ ಶ್ರೀ, ಭಾರತ ಶ್ರೇಷ್ಠ, ಭಾರತ ಉದಯ ಮುಂತಾದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿ ಕ್ರೀಡಾ ಕ್ಷೇತ್ರಕ್ಕೆ ಮೆರುಗು ತಂದುಕೊಟ್ಟ ಕ್ರೀಡಾ ಪ್ರತಿಭೆ. ಕರ್ನಾಟಕ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಗಳಲ್ಲಿ 25ಕ್ಕೂ ಅಧಿಕ ಚಿನ್ನದ ಪದಕಗಳನ್ನು ಪಡೆದು ಕರ್ನಾಟಕ ಕಿಶೋರ, ಕರ್ನಾಟಕ ಕುಮಾರ, ಕರ್ನಾಟಕ ಶ್ರೀ, ಕರ್ನಾಟಕ ಶ್ರೇಷ್ಠ, ಕರ್ನಾಟಕ ಉದಯ ಮುಂತಾದ ಪ್ರಶಸ್ತಿಗಳೊಂದಿಗೆ ಕರ್ನಾಟಕ ಸರ್ಕಾರದಿಂದ ಏಕಲವ್ಯ 2010 ಪ್ರಶಸ್ತಿಗಳನ್ನು ಪಡೆದ ಕ್ರೀಡಾ ಪ್ರತಿಭೆ. 300 ಯುವಕ ಮಂಡಲ ರಿಜಿಸ್ಟರ್ ಕುತ್ತಾರು ಪದವು ಇದರ ಸುವರ್ಣ ಮಹೋತ್ಸವದ ಸಂಭ್ರಮದ ಶುಭ ಸಂದರ್ಭದಲ್ಲಿ ದಿನಾಂಕ 5/5/2019
ಬಂಗಾರು ಬಾಬು, ಸಾವಿತ್ರಿಗೆ ಮದುವೆ, ಹಿರಬಲ್ಲಗ, ಬಯ್ಯ ಮಲ್ಲಿಗೆ, ಹುಲ್ಲು ತೂವಡೆ ಹಾಗೂ ದಪ್ಪಾಣಿ ಇತ್ಯಾದಿ ನಾಟಕಗಳಲ್ಲಿ ತಮ್ಮ ಮನೋಜ್ಞ ಅಭಿನಯವನ್ನು ನೀಡಿರುತ್ತಾರೆ. 300 ಯುವಕ ಮಂಡಲದ ಸದಸ್ಯರಾಗಿ, ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿಯಾಗಿ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಇವರು ಬಂಡರ ಸಂಘ ಪೆರಮನೂರು ಗ್ರಾಮ ಸಮಿತಿಯ ಸೆಕ್ರೆಟರಿಯಾಗಿ, ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘ 300 ವಲಯ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. 300 ಯುವಕ ಮಂಡಲ ರಿಜಿಸ್ಟರ್ ಉತ್ತರ ಪದವು ಇದರ ಸುವರ್ಣ ಮಹೋತ್ಸವದ ಸಂಭ್ರಮದ ಶುಭ ಸಂದರ್ಭದಲ್ಲಿ ದಿನಾಂಕ 5/5/2019ರಂದು ಯುವಕ ಮಂಡಲದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಾಕ್ಷೇತ್ರದ ಅನನ್ಯ ಸಾಧನೆಗಾಗಿ ತಮ್ಮನ್ನು ಆರ್ಥಿಕವಾಗಿ ಸನ್ಮಾನಿಸುತ್ತೇವೆ. ನಿಮ್ಮ ಕಲಾ ದೇವರು ಮಾಧ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯುವ ಸಮುದಾಯಕ್ಕೆ ಮಾದರಿ ವ್ಯಕ್ತಿತ್ವವನ್ನು ತಂದುಕೊಟ್ಟ ಗ್ರಾಮೀಣ ಮಾಧ್ಯಮ ಪ್ರತಿಭೆ. ಕೊಣಾಜೆ ಮಂಗಳ ಗಂಗೋತ್ರಿ ವಿಶ್ವಮಂಗಲ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ನಿಟ್ಟೆ ಶಂಕರ ಆಡ್ಯಂಗಾರ್ಯ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ, ರೂಟ್ ಸೆಟ್ನಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಡಿಪ್ಲೊಮಾ ಮಾಡಿರುತ್ತಾರೆ. 2004ರಲ್ಲಿ ಭಾರತದ ಕೆಲವು ಕಡೆ ಸುನಾಮಿ ಅಪ್ಪಳಿಸಿದಾಗ ಸ್ವಯಂ ಸೇವಕರಾಗಿ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ತೆರಳಿದ್ದರು. ಚೆನ್ನೈನಲ್ಲಿ ಸುನಾಮಿಯಿಂದ ನಿರಾಶ್ರಿತರಾದ ಕುಟುಂಬಗಳಿಗೆ ದಿನಬಳಕೆ ವಸ್ತುಗಳನ್ನು ಜೋಡಿಸಿಕೊಂಡು ಹಡಗಿನ ಮೂಲಕ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ನಿರಾಶ್ರಿತರಿಗೆ ವಸ್ತುಗಳ ಹರಡುವಿಕೆ ಹಾಗೂ ಮನೆ ಸೇತುವೆಗಳ ದುರಸ್ತಿ ಕಾರ್ಯ ಈ ಸೇವೆಯನ್ನು ಪರಿಗಣಿಸಿ ಅಂದಿನ ಕೇಂದ್ರ ಸರ್ಕಾರ ಅಭಿನಂದನಾ ಪತ್ರ ನೀಡಿ ಗೌರವಿಸಿತು. 2007ರಲ್ಲಿ ಜಯಂತಿಯ ಪತ್ರಿಕೆಯಲ್ಲಿ ಉಪಸಂಪಾದಕನಾಗಿ, 2008ರಲ್ಲಿ ಪ್ರಜಾವಾಣಿಯಲ್ಲಿ ಉಳ್ಳಾಲ ಭಾಗದ ವರದಿಗಾರನಾಗಿ, 2010ರಿಂದ ದೈಜಿವಲ್.comನಲ್ಲಿ ಉಳ್ಳಾಲದಿಂದ ವರದಿಗಾರನಾಗಿ, 2014ರಿಂದ ದೈಜಿವಲ್ 24x7 ಸುದ್ದಿ ಮನೋರಂಜನೆ ಚಾನೆಲ್ನಲ್ಲಿ ವರದಿಗಾರಿಕೆಗೆ ಛಾಯಾಗ್ರಹಣದೊಂದಿಗೆ ವರದಿಗಾರಿಕೆಯಲ್ಲಿ 12 ವರ್ಷಗಳ ನಿರಂತರ ಸೇವೆ. ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರ್, ಪ್ರೌಢ ಹಾಗೂ ವಿದ್ಯಾರ್ಥಿ ಪೂರ್ವ ಶಿಕ್ಷಣವನ್ನು ಮದನಿ ವಿದ್ಯಾಸಂಸ್ಥೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ವಿಶ್ವವಿದ್ಯಾನಿಲಯ ಕಾಲೇಜ್ ಮತ್ತು ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಪೂರೈಸಿದ್ದಾರೆ. ಚಿತ್ರಕಲಾ ಕ್ಷೇತ್ರವನ್ನು ಮಹಾಲಾಸ ಚಿತ್ರಕಲಾ ಶಾಲೆಯಲ್ಲಿ ಪಡೆದಿರುತ್ತಾರೆ. ಚಿತ್ರಕಲಾವಿದರಾಗಿ, ನಾಟಕ ಕಲಾವಿದರಾಗಿ, ರಂಗನಿದ್ರೆ ನಿರ್ದೇಶಕರಾಗಿ ಹಾಗೂ ಕಲಾ ನಿರ್ದೇಶಕರಾಗಿ, ಇಟಿವಿ ಹೈದರಾಬಾದಿನಲ್ಲಿ ಕಲಾ ನಿರ್ದೇಶಕರಾಗಿ ಹಾಗೂ ದೇಶದ ವಿವಿಧ ಕಡೆಗಳಲ್ಲಿ ಕಲಾ ನಿರ್ದೇಶನ ಮಾಡಿರುತ್ತಾರೆ. ಸಾಧನೆಗೆ ಮಿಗಿಲಾದುದು ಯಾವುದೂ ಇಲ್ಲ, ಸಾಧಿಸಲು ಬಡತನ ಸಿರಿತನ ಎಂಬುದು ಅಡ್ಡಿಯಿಲ್ಲ ಎಂಬುದನ್ನು ತಾವು ಸಾಧಿಸಿ ತೋರಿಸಿರುವಿರಿ. ಬಾಲ್ಯದಿಂದಲೇ ಕಲಿಕೆಯ ಜೊತೆ ಪಠ್ಯೇತರ
ಕೇಳಿಕೊಳ್ಳುತ್ತಿದ್ದೀರಿ. ಮಂಗಳೂರು ತಾಲೂಕು ಮುನ್ನೂರು ಗ್ರಾಮದ ಸುಭಾಷ್ ನಗರ ನಿವಾಸಿ ಶ್ರೀಮತಿ ಸುಜಾತಾ ಮತ್ತು ವಿವೇಕಾನಂದ ಎಂಬ ಅದೃಷ್ಟವಂತ ದಂಪತಿಯ ಮುದ್ದಿನ ಕುಮಾರಿಯಾಗಿ ಜನ್ಮ ತಾಳಿದ ತಮ್ಮನ್ನು ಪಡೆದ ತಮ್ಮ ಎತ್ತವರ ಜೀವನ ಸಾರ್ಥಕ. ಪ್ರಾಥಮಿಕ ಶಿಕ್ಷಣವನ್ನು ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಬಪ್ಪುಕಟ್ಟೆ ಇಲ್ಲಿ ಪಡೆದು ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪದವಿ ಪೂರ್ವ ಮಹಿಳೆಯರ ಕಾಲೇಜು ಬನ್ಮಠ ಮಂಗಳೂರು ಇಲ್ಲಿ ಪಡೆದಿರುವಿರಿ. 2019ನೇ ಸಾಲಿನಲ್ಲಿ ನಡೆದ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ 87% ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶವಾದ ಮುನ್ನೂರು ಗ್ರಾಮದ ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲಾ ಶಿಕ್ಷಣವನ್ನು ಮಂಗಳೂರು ನಗರದ ಸೈಂಟ್ ಆನ್ಸ್ ಪ್ರೌಢಶಾಲೆಯಲ್ಲಿ ಪೂರೈಸಿ ಪ್ರಸ್ತುತ ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರು ನಗರದ ನಂದೂರು ಡಾಕ್ಟರ್ NSAM ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿ 2019ನೇ ಸಾಲಿನಲ್ಲಿ ನಡೆದ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 91% ಅಂಕ ಗಳಿಸಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿರುವಿರಿ. ತಮ್ಮ ಈ ಅಪೂರ್ವ ಸಾಧನೆಗಾಗಿ ತಮ್ಮನ್ನು ಸನ್ಮಾನಿಸುವುದು ಶ್ರೀ ಹೇಮಚಂದ್ರ ಬಬ್ಬುಕಟ್ಟೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ, ಬೆಳ್ಳಿಯ ಹಾಗೂ ಕಂಚಿನ ಪದಕಗಳನ್ನು ಪಡೆದು ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿ ಕ್ರೀಡಾ ಕ್ಷೇತ್ರಕ್ಕೆ ಮೆರುಗು ತಂದುಕೊಟ್ಟ ಕ್ರೀಡಾ ಪ್ರತಿಭೆ. 1986ರಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಬಾರಿಗೆ ಬೆಳ್ಳಿಯ ಪದಕ ಪಡೆದು ಒಟ್ಟು ರಾಜ್ಯ ಮಟ್ಟದ ಜೂನಿಯರ್, ಸೀನಿಯರ್ ಮತ್ತು ಮಾಸ್ಟರ್ ಸ್ಪರ್ಧೆಯಲ್ಲಿ 22 ಚಿನ್ನದ ಪದಕ, 12 ಬೆಳ್ಳಿ ಪದಕ, 8 ಕಂಚಿನ ಪದಕಗಳನ್ನು ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ 6 ಚಿನ್ನದ ಪದಕ, 8 ಬೆಳ್ಳಿ ಪದಕ ಮತ್ತು 6 ಕಂಚಿನ ಪದಕಗಳನ್ನು ಪಡೆದಿರುತ್ತಾರೆ. ನಿತ್ಯಾನಂದ ನಗರ ಆಂಗ್ಲ ಮಾಧ್ಯಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಶ್ರೀಯುತ ಧರಣಪತಿಯವರ ತರಬೇತಿಯಲ್ಲಿ ಕರಾಟೆ ಅಭ್ಯಾಸ ಮಾಡಿರುವ ತಾವು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವಿರಿ. ಉಡುಪಿಯಲ್ಲಿ ನಡೆದ ಅಂತರ್ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಟೀಮ್ ಕಟಾ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಹಾಗೂ ಕಟಾದಲ್ಲಿ ದ್ವಿತೀಯ ಬಹುಮಾನ, ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕುಮಿಟೆ ವಿಭಾಗದಲ್ಲಿ ತೃತೀಯ ಬಹುಮಾನ, ತಮಿಳುನಾಡಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯ ತಿಮಾ ಕಟಾ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದರು. ರಾಜ್ಯ ಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದು ಕ್ರೀಡಾ ಕ್ಷೇತ್ರಕ್ಕೆ ಮೆರಗು ತಂದುಕೊಟ್ಟ ಅದ್ವಿತೀಯ ಗ್ರಾಮೀಣ ಕ್ರೀಡಾ
2013ರಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ, ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಮತ್ತು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಬೆಳ್ಳಿಯ ಪದಕದೊಂದಿಗೆ ದ್ವಿತೀಯ ಸ್ಥಾನ. 2014ರಲ್ಲಿ ಮೈಸೂರಿನ ನಂಜನಗೂಡಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕದೊಂದಿಗೆ ಪ್ರಥಮ ಸ್ಥಾನ ಹಾಗೂ ಕೋಲಾರದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ನಗರ ಪಂಚಾಯತ್ ಹಾಗೂ ಪುರಸಭೆ ಸದಸ್ಯರಾಗಿ, ಪುರಸಭೆ ಸ್ಥಾಯಿ ಸಮಿತಿಗಳಲ್ಲಿ ಅಧ್ಯಕ್ಷೆಯಾಗಿ, ಆಶ್ರಯ ಯೋಜನೆ ಸದಸ್ಯರಾಗಿ, ಲೇಡಿ ಪೋಷಣ್ ಆಸ್ಪತ್ರೆ ಸದಸ್ಯರಾಗಿ, ಅಂಗಮಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸದಸ್ಯರಾಗಿ, ಎಪಿಎಂಸಿ ಇವರ ಸದಸ್ಯರಾಗಿ, ಮಹಿಳಾ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ, ಇಂಟಕ್ ಇದರ ಸಂಘಟನಾ ಕಾರ್ಯದರ್ಶಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷೆಯಾಗಿ ಮತ್ತು ಮಂಗಳೂರು ಜ್ಞಾನ ಪರಿಷತ್ ಇದರ ಮೆಸ್ಕಾಂ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು. ಕರುಣೆ ತುಂಬಿದ ಹೃದಯ, ಸದಾ ಚಟುವಟಿಕೆ, ಯಾರು ಕರೆದರೂ ಯಾವ ವೇಳೆಯಲ್ಲಿ ಒಲ್ಲೆ ಎನ್ನದೆ ಸಹಾಯಕ್ಕೆ ಧಾವಿಸುವ, ಸರ್ವ ಜನರಿಂದಲೂ ಗೌರವಿಸಲ್ಪಡುವ, ತಮ್ಮ ಅವಿರತವಾದ ಶ್ರಮದ ಹೋರಾಟದ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿ. ಮಂಗಳೂರು ತಾಲೂಕು ಜಪ್ಪಿನಮೊಗರು ತಂದೊಡಿಗೆ ಎಂಬಲ್ಲಿಯ ಸಂಕಪ್ಪ ಶೆಟ್ಟಿ ಮತ್ತು ಶ್ರೀಮತಿ ಕಾವೇರಿ ದಂಪತಿಯ ಮಗಳಾಗಿ ಜನಿಸಿರುವಿರಿ. ಕಾರ್ಮಿಕ ವರ್ಗದ ಬಡಜನರ ಸೇವೆಯೇ ತಮ್ಮ ಬಾಳಿನ ಧ್ಯೇಯ. ಆರ್ಥಿಕ ಅಡಚಣೆಯಿಂದ 5ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮೊಟಕುಗೊಳಿಸಿದರೂ ಜೀವನಾನುಭವದ ಮೂಸೆಯಲ್ಲಿ ತಾವು ಪಡೆದ ಜ್ಞಾನ ಯಾವ ವಿದ್ವಾಂಸರಿಗೂ ಕಡಿಮೆ ಇಲ್ಲ. ಎಳೆಯ ಪ್ರಾಯದಲ್ಲೇ ಹೊಟ್ಟೆಪಾಡಿಗಾಗಿ ಬೀಡಿ ಸುತ್ತಿಕೊಂಡು ಈ ವರ್ಗ ಅನುಭವಿಸಿಕೊಂಡು ಬರುತ್ತಿರುವ ಅನ್ಯಾಯ ಶೋಷಣೆಗಳನ್ನು ತಾನು ಅನುಭವಿಸಿ ಕಾರ್ಮಿಕ ಪರ ಹೋರಾಟಗಳಲ್ಲಿ ತಾವು ತೊಡಗುವಂತಾಯಿತು. ಆರಂಭದಿಂದ ಈವರೆಗೂ ಸಿಪಿಐಎಂ ಪಕ್ಷದ ಜೊತೆ ಗುರುತಿಸಿ ಅಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಸಂತೃಪ್ತಿ ತಮ್ಮದು. ಜಿಲ್ಲೆಯ ಕಲಾವಿದರಾಗಿ ಹಲವಾರು ನಾಟಕದಲ್ಲಿ ಅಭಿನಯಿಸಿ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ. ಚಿಕ್ಕ ಪ್ರಾಯದಲ್ಲಿ ರಂಗಭೂಮಿಗೆ ಪದಾರ್ಪಣೆ ಮಾಡಿದ ಇವರು ರಾಜ್ಯ ಹಾಗೂ ವಿದೇಶಗಳಲ್ಲಿ ನಟನಾ ಚಾತುರ್ಯವನ್ನು ಮೆರೆದಿರುತ್ತಾರೆ. ತನ್ನ ಜೀವನ ನಾಟಕ ರಂಗಕ್ಕೆ ಸೀಮಿತವಾಗಿರದೆ ಚಲನಚಿತ್ರದಲ್ಲಿ ನಟಿಸಿರುತ್ತಾರೆ. ಒರೆಯರ್ಗರಿ ಅಸಲು, ರಂಗ್, ಸೂಂಬೆ, ಮಡಿ, ಅಂಬಾರ್ ಕ್ಯಾಟರಲ್ಸ್, ಫುಡ್ಲಾಕ್ ಕೆಫೆ, ಈ ಪ್ರೀತಿಗೆ ಮೋಗಿದ ಅರಿಯನ್ನೇ, ಮುದುಕನ ಮದುವೆ ಅಲ್ಲದೆ ಚೆಲ್ಲಾಪೆಲ್ಲಿ ರಂಗಲು ಕನ್ನಡ ಚಲನಚಿತ್ರದಲ್ಲಿ ಅಭಿನಯಿಸಿರುತ್ತಾರೆ. ಅಲ್ಲದೆ ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿರುತ್ತಾರೆ.
ಅವರಿಗೆ ಪ್ರೀತ್ಯಾದರಗಳಿಂದ ಅರ್ಪಿಸುವ ಸನ್ಮಾನ ಪತ್ರ. ಸದಾ ಹಸನ್ಮುಖಿ, ಮಿತಭಾಷಿ, ನೇರ ನುಡಿ, ಗರ್ತುಗರ್ವ ಇಲ್ಲದ ನಡೆ, ಸಮಾಜಮುಖಿ ಚಿಂತನೆ, ಶಾಂತಿ ಸೌಹಾರ್ದತೆ ತಮ್ಮ ಬಾಳಿನ ಮಂತ್ರವಾಗಿರುವ ಆಯುಷ್ಯವನ್ನು ಸದಾ ಸಮಾಜ ಸೇವೆಗೆ ಮುಡಿಪಾಗಿಡಬೇಕು ಎಂಬುದೇ ತಮ್ಮ ಬಾಳಿನ ಧ್ಯೇಯ. ತಮ್ಮ ಪ್ರಖರ ಬರಹಗಳ ಮೂಲಕ ಸಮಾಜದ ಅಂಕುಡೊಂಕನ್ನು ತಿದ್ದುವ ಅಧಿಕಾರ ಉಳ್ಳವರ ಬಲಾಢ್ಯ ದಯದಲ್ಲಿ ನಡುಕ ಹುಟ್ಟಿಸುವ ತಮ್ಮ ನಡೆ ಎಲ್ಲರಿಗೂ ಸದಾ ಆದರ್ಶಪ್ರಾಯ. ದಿವಂಗತ ಮಂಜಪ್ಪ ಬೆಳ್ಚಾಡ ಮತ್ತು ರಾಮು ದಂಪತಿಗಳ ಸುಪುತ್ರರಾಗಿ ತಮ್ಮ ಜನನ ಹಲವಾರು ಸಣ್ಣ ಕಥೆ ನಾಟಕಗಳನ್ನು ರಚಿಸಿರುವಿರಿ. ಸುಮಾರು 20 ವರ್ಷಗಳಿಂದ ವಿವಿಧ ಪತ್ರಿಕೆಗಳಿಗೆ ಲೇಖನ ಪ್ರಮುಖವಾಗಿ ಕರಾವಳಿ ಅಲೆ ಮತ್ತು ಜಯಕಿರಣ ಪತ್ರಿಕೆಗಳಲ್ಲಿ ನಿತ್ಯ ಬರಹಗಾರರಾಗಿ ತಮ್ಮ ಪ್ರಖರ ಬರಹಗಳ ಮೂಲಕ ಗುರುತಿಸಿಕೊಂಡಿರುವಿರಿ. ಮೂಡಿಸಿ ಚಿತ್ರಕಲಾ ಕ್ಷೇತ್ರಕ್ಕೆ ಮರುಗಲು ತಂದುಕೊಟ್ಟ ಕಲಾ ಪ್ರತಿಭೆ. ಸೃಜನಶೀಲ ಚಿತ್ರಕಲಾ ವೈದ್ಯರಾಗಿದ್ದು ಇವರ ಕುಂಚದಿಂದ ಕ್ಷಣ ಮಾತ್ರದಲ್ಲಿ ಅನಾವರಣಗೊಳ್ಳುವ ಕಲಾಕೃತಿಗಳು ಕಲಾಸಕ್ತರ ಮನ ಸೋರೆಗೊಳ್ಳುತ್ತವೆ. ಶ್ರೀಯುತ ಶ್ರೀನಿವಾಸ ಬೆಳಗ್ಗೆ ಬಾಲಕೃಷ್ಣ ಕುಂಜತ್ತೂರು ದೀಕ್ಷಾ ಇಂಡಸ್ಟ್ರಿ ನೇತಾ ಮಾಲಕರಾದುಲ್ಲರು ಹಾಗೂ ಸನ್ಮಾನ ಮಾಡಿಕೊಂಡು ಬಂದು ಎಲ್ಲ ವಿನಂತಿ. ಪ್ರಗತಿಪರ ಕೃಷಿಕ, ಹಸಿರನ್ನೇ ಬದುಕಾಗಿಸಿದ ಕಾಯಕ ಯೋಗಿ ಶ್ರೀ ದೇವದಾಸ್ ಸನ್ನಿಧಿಯವರಿಗೆ ಪ್ರೀತ್ಯಾದರಗಳಿಂದ ಅರ್ಪಿಸುವ ಸನ್ಮಾನ ಪತ್ರ. ವಿನಯ ತುಂಬಿದ ನಡೆ, ಸ್ನೇಹ ತುಂಬಿದ ಒಡಲು, ಮಿತಭಾಷಿ, ಗತ್ತು ಗರ್ವವಿಲ್ಲದ, ಹೊತ್ತು ಗೊತ್ತಿಲ್ಲದ ಕಾಯಕ ಯೋಗಿ. ತಾವು ಕೃಷಿಯನ್ನೇ ಬದುಕಾಗಿಸಿ ಹಸಿರನ್ನೇ ಉಸಿರಾಗಿಸಿ ಬದುಕುವ ಸಂತೃಪ್ತಿ ತಮ್ಮದು. ಉಪೇಕ್ಷೆಗೊಂಡಿರುವ ಕೃಷಿ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಅವಿರತ ಪ್ರಯತ್ನ ತಮ್ಮದು. ಮಂಗಳೂರು ತಾಲೂಕು ಸೋಮೇಶ್ವರ ಗ್ರಾಮದ ಮುಂಡೋಳಿ ಎಂಬಲ್ಲಿಯ ಕೃಷಿಕ ದಂಪತಿ ಶ್ರೀಮತಿ ಗಂಗಾ ಮತ್ತು ಚಿಕ್ಕಯ್ಯ ಪೂಜಾರಿಯ ಸುಪುತ್ರರಾಗಿ ಜನಿಸಿದ ತಾವು ಹೆತ್ತವರ ಕೃಷಿಯ ಕನಸನ್ನು ಅಕ್ಷರಶಃ ನನಸಾಗಿಸಿದಿರಿ. ಕೃಷಿಯೇ ಉಸಿರು ಎನ್ನುವ ಮನೆ ಪರಿಸರ ತಮ್ಮ ಕೃಷಿಯ ಬದುಕನ್ನು ಪ್ರೇರೇಪಿಸಿತು. ಕೃಷಿಯಲ್ಲಿನ ತಮ್ಮ ಪ್ರಯೋಗಶೀಲತೆಯು ಭೂತಾಯಿಯನ್ನು ಸಂತೃಪ್ತಿಗೊಳಿಸಿ ಬಂಗಾರದ ಬೆಳೆ ಬೆಳೆಯುವಂತಾಯಿತು. ಸರಿಸುಮಾರು 45 ವರ್ಷದ ಕೃಷಿ ಕಾಯಕದಲ್ಲಿ ತೊಡಗಿರುವ ತಾವು ಭೂತಾಯಿಯ ಒಡಲನ್ನು ಬಂಜರಾಗಿಸಿ ಕೃಷಿಯನ್ನು ಮರೆತಿರುವ ಕೃಷಿ ಕುಟುಂಬಗಳ ಯುವಕರಿಗೆ ಮಾದರಿಯಾಗಿರುವುದು ಸತ್ಯ. ತಮ್ಮ ನಿರಂತರ ನಿಸ್ವಾರ್ಥ ಕೃಷಿ ದುಡಿಮೆಯ ಕಾಯಕವೇ ನಿಮ್ಮ ಜೀವನಕ್ಕೆ ಸಾರ್ಥಕ್ಯವನ್ನು ತಂದುಕೊಟ್ಟಿದೆ. ದಿವಂಗತ ಪರಮೇಶ್ವರಿ ದಂಪತಿಗಳ ಸುಪುತ್ರ ಸನ್ಮಾನ್ಯ ಶ್ರೀ ರಾಮಪ್ಪ ಮೂಲ್ಯರವರು ಕೃಷಿ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿ ಕೃಷಿ ಕ್ಷೇತ್ರಕ್ಕೆ ಮೆರುಗನ್ನು ತಂದುಕೊಟ್ಟ ಸಾಧಕ. ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು 60 ವರ್ಷದ ಕೃಷಿ ಅನುಭವ. ಆರಂಭದಲ್ಲಿ 5 ಎಕರೆ ಕೃಷಿ ಭೂಮಿಯಲ್ಲಿ ಕೃಷಿ ಮಾಡುತ್ತಿದ್ದು ಪ್ರಸಕ್ತ 2.5 ಎಕರೆ ಕೃಷಿ ಭೂಮಿಯಲ್ಲಿ ಮಾಡುತ್ತಿರುವ ನೇಗಿಲ ಯೋಗಿ. ಇವರು ಕೃಷಿಯಲ್ಲಿ ಮಾಡಿದ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ.
ಅರಿವನ್ನು ಮೂಡಿಸಿ ಯುವ ಸಮುದಾಯಕ್ಕೆ ಮಾದರಿ ವ್ಯಕ್ತಿತ್ವವನ್ನು ತಂದುಕೊಟ್ಟ ಗ್ರಾಮೀಣ ಕೃಷಿ ಪ್ರತಿಭೆ. ದೆಪ್ಪಣಿಮಾರು ಮನೆತನ ಹಿಂದಿನ ಕಾಲದಿಂದಲೂ ಪಂಚಾಯತಾಯ ಬಂಟ ವೈದ್ಯನಾಥ ಹಾಗೂ ಕೊರಕತನಿಯ ದೈವಗಳ ಪೂಜಾ ಕಾರ್ಯಗಳ ವಿಧಿವಿಧಾನಗಳನ್ನು ನಡೆಸುವ ಮೂಲ ಸ್ಥಾನ. 100 ಜನ ಒಂದೇ ಸೂರಿನಡೆ ಅವಿಭಕ್ತ ಕುಟುಂಬವಾಗಿ ಜೀವನ ಸಾಗಿಸಿದ ಕುಟುಂಬದಲ್ಲಿ 12ನೇ ವಯಸ್ಸಿನಲ್ಲಿಯೇ ಸಾಂಪ್ರದಾಯಿಕ ವ್ಯವಸಾಯ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಇತರ ನೆರೆ ಗ್ರಾಮಗಳಲ್ಲಿ ಹಲವಾರು ಕೃಷಿಕರಲ್ಲಿ ಗದ್ದೆ ಇದ್ದರೂ ಉಳುಮೆ ಮಾಡಲು ಜೋಡೆತ್ತುಗಳಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಎಕರೆಗಟ್ಟಲೆ ಗದ್ದೆಯನ್ನು ಶ್ರೀಯುತರು ಸಾಕಿಕೊಂಡಿದ್ದ 4 ಜೋಡಿ ಜೋಡೆತ್ತುಗಳ ಮುಖಾಂತರ ಉಳುಮೆ ಮಾಡಿ ಕೃಷಿ ಭೂಮಿಯನ್ನು ಹಚ್ಚ ಹಸಿರು ಮಾಡಿದ ಅನ್ನದಾತ. ಯುವಕ ಮಂಡಲದ ಅಧ್ಯಕ್ಷರು ಪೂರಾ ಪದಾಧಿಕಾರಿಗಳೇ ಅವತ್ತಂತೆ ಸ್ವಲ್ಪ ಬೈದಿನ ಬಂಧು ಭಗಿನಿಯರೇ ಪೂರಾ ಗೌರವಾನ್ವಿತ ನಮ್ಮ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ತಿಕ್ಕಿನಕ್ಕಿಲ್ಲ ಎನ್ನ ಪೂರ ಹಿರಿಯನಕ್ಕಿಲ್ಲ ಎನ್ನ ಮಿತ್ರನಕ್ಕಿಲ್ಲ ಎಂಕ್ ಸುಮಾರು ಸಂತೋಷ ಆಗ್ತದೆ 2-3 ವಿಷಯ ಇದೆ. ಇನ್ನು ಎಲ್ಲ ಬುಧಾದೇವರು ಹಬ್ಬಕ್ಕ ಉತ್ಸವ ಸಮಿತಿಯ ಕಾರ್ಯ ಅಧ್ಯಕ್ಷರು ಬಂದು ಬರೀತಾರೆ. ಎಂಕೆ ಸ್ವಲ್ಪ ಸುಮಾರು ಜನ ತೂನಾಗ ಹಬ್ಬಕ್ಕ ಉತ್ಸವಕ್ಕೆ ಸಂಬಂಧಪಟ್ಟನಾಗ್ಲೂ ಪ್ರಶಸ್ತಿ ಪಡೆದನಾಗ್ಲಿಲ್ಲ. ಕಲಾವಿದರಾವಡು, ಸರ್ಕಾರ ಅಧಿಕಾರಿನಾಗ್ಲಿ ಅವಳು, ಪೂರಕ್ಕಿಲ್ಲ ನೃತ್ಯ ಕಲಾವಿದ ಅವಳು, ಸಾಮಾಜಿಕ ಸೇವೆಗೆ ಅವಳು, ಪೂರಕ್ಕಿಲ್ಲ ಅದು ಹೆಚ್ಚಾಂಶ ಒಂದೇ ರೀತಿ ಕಲೆಕ್ಷನ್ ಉಳ್ಳೇದು. ಯಾನ ಹಬ್ಬಕ್ಕನ ಪುದರ್ಕೊಂಡು ಯಾಕೊಂಡ ಇದು ನೀತಿ ಸಂಹಿತೆ ಉಂಟು ನಗರಸಭೆದ ಪುದರ್ಕೊಂಡು ನಾನದಲ್ಲ ಹೆಚ್ಚು ಮಾಪನ ಉಂಟಂದು ನಾನು ಆಯ್ಕೆ ಹಬ್ಬಕ್ಕನ ಪುದರ್ಕೊಂಡು ಆಂಡ ಒಂದು ಎಂಟೇ ರೀತಿ ಆಂಡು ಈ ಪ್ರದೇಶದ ಹೆಂಗೆ ಕುಡೋಜಿ ಖುಷಿ ಆಯ್ನ ಬಂದಾಗ ದೊಡ್ಡ ಹಬ್ಬಕ್ಕನಕ್ಲಿಗೆ ಯಾನು ಸನ್ಮಾನ ಮಾಡ್ತಾರೆ ಒಂಜಿ ರಾಜಶ್ರೀಗ್ಲ ಸುವಾಸನೆಗ್ಲ ಹಬ್ಬಕ್ಕದ ವಿಷಯ ಗಡ್ಡ ಸಹಕಾರ ಮಂತ್ರಿನಾಗ್ಲಿ ನನಂಜಿ ವಿಷಯ ಬಂದಾಗ ಕೃಷಿಕರಿಗೆ 3-4 ಜನಕ್ಕೆ ಸನ್ಮಾನ ಮಾಡ್ತಾರನಿಗ್ಲಿ ಹೆಂಗೆ ಅವರು ಒಂದು ಖುಷಿ ಅಂಡ ಒಂದು ಕೃಷಿಕ ಕುಟುಂಬದ ಹುಟ್ಟಿದ್ರೆ ಯಾರು ನಮ್ಮ ಮೇಲೆ ಚಂದಪ್ಪಣ್ಣೆ ಮಾಡಿದ್ರೆ ಪುಡಕ್ಲೆ ಗೊತ್ತು ಇಷ್ಟೆಲ್ಲ ಕೃಷಿ ಹೆಂಗೆ ಮತ್ತಲ್ಲ ಸುಮಾರು ಸಲ ಪನ್ನೋದಿಲ್ಲ ಎನ್ನ ಪುದಾದ ಎದುರು ಕೃಷಿಕ ಪಾಠನೆ ಪಂಡು ಸುಮಾರು ಸಲ ಪಣ್ಣಾಗಲ್ಲ ಗೊತ್ತಿದ್ದ ಪಡ್ಕೊಂಡು ಬಂದೆ 300 ಈ ವಿಶೇಷ 300 ಯುವಕ ಮಂಡಲದ ವಿಶೇಷ 300 ವಿಶೇಷ ಪಣ್ಣಾಗ ಅವು ಖಂಡಿತವಾದ ಎಂಕೆಲ್ಲ ಗೊತ್ತುಂಟು ಯಾಕಂದ್ರೆ ಎಲ್ಲಿ ಪುನಃ ಈ ಪ್ರದೇಶದ ಯಾರು ಪೋದಿದ್ದೇನೆ ಸೈಕಲ್ ಪೋದಿದ್ದೇನೆ ಎಂಗ್ಲೆ ಕುತ್ತಾಡು ಗಡಂಗಿರ್ತದೆ ಇದು ಗಡಂಗಿದ್ದಕ್ಲೆ ಬಾರ್ದಕ್ಕೆ ಉಳ್ಳೇರುವ ಅದು ಗೊತ್ತಿದ್ದು ಯಾರು ಮುಂದಿದ್ದು ತೊಕ್ಕೊಟ್ರದ್ದು ಕುತ್ತಾರು ಎಲ್ಲ ಕಟ್ಟಿ ಸೈಕಲ್ ಪುಟ ಗಡಂಗಿರ್ಬೋದು ಗಂಗಾಸಾಗರ ವಯಸ್ಸಲ್ಲಿ ತಿಂದಿದ್ದಾನೆ ನಾನು ಕೃಷ್ಣ ಶಾಲೆ ಅಂದ್ರೆ ಒಟ್ಟಿಗೆ ಶಾಲೆ ಹೋಲಿ ಜನ ಪ್ರಯತ್ನ ಒಟ್ಟಿಗೆ ಅತ್ಯಂತ ಬಡ ಪ್ರದೇಶ ಬಂದಾಗ ಈ ಪ್ರದೇಶ ಮೂಲಭೂತ ಸೌಕರ್ಯ ಅವಳು ಆ ಪ್ರದೇಶಕ್ಕಿಲ್ಲ ರಸ್ತೆ ಇಜ್ಜಿ ದಾಲಾಯಿ ಜನರ ಪ್ರದೇಶ ಬಂದಾಗ 300 ಆ ಸಂದರ್ಭದ ಎಂಗ್ಲಿಗೆ ವ್ಯಾವಹಾರಿಕವಾದ ಹೆಚ್ಚಿನ ಒಂದು ಅಗ್ರಿಕಲ್ಚರ್ ಕೃಷಿ ಕಾರ್ಮಿಕರಿಗೆ ಒಂದು ಬೀಡಿ ಕಾರ್ಮಿಕರಿಗೆ ಕಾರ್ಖಾನೆಗೆ ಒಪ್ಪನ ವ್ಯವಸ್ಥೆ ಇರ್ತೀನಿ ಅಕ್ಲಿಗೆ ಬಡ ದಾಲ ಇಜ್ಜಿ ಬಡತನ ಪಣ್ಣಕ್ಕೆ ಹಚ್ಚಿನ ಒಂದು ಬರವಲ್ಲ ಇಜ್ಜಿ ಅನ್ನಕ್ಕೆ 300 ಯುವಕ ಮಂಡಲದಾಗಲಿ 5 ವರ್ಷ ದುಂಬು ಪ್ರಾರ್ಥನೆ ಸ್ಥಾಪನೆ ಮಾಡ್ತಾನೆ ಯುವಕ ಮಂಡಲ ಅಕ್ಕಲ ದೇಹ ಉದ್ದೇಶ ದಾದ ಬಂದಾಗ ಅಪ್ಪಕದ ಮಾಡಿ ಈ ದೀರ್ಘತೆಗೆ ಬಡಕ್ಲಿಗೆ ಅಕ್ಲಿಗೆ ಒಂದು ರೀತಿ ಸೌಲಭ್ಯ ಹೆಚ್ಚಿನ ಬಂದಾಗ ಅಕ್ಲಿಗೆ ವಿದ್ಯಾಭ್ಯಾಸ ಸೌಲಭ್ಯ ಅಥವಾ ಸರ್ಕಾರದ ಬರ್ಪಂಥ ಹೆಚ್ಚಿನ ಸೌಲಭ್ಯ ಅಥವಾ ಬೇರೆ ನೀರಿನ ವ್ಯವಸ್ಥೆ ಆಡ್ಕೊಂಡು ಕಾರ್ಖಾನೆಗೆ ಒಪ್ಪನಾಗ್ಲಿಗೆ ಅಥವಾ ಬೀಡಿದಗ್ಲಿಗೆ ಹೆಚ್ಚಿನ ಸರ್ಕಾರ ತಿಕ್ಕಿನ ಅಥವಾ ಬೀಡಿದಗ್ಲಿ ಹೋರಾಟ ಮಾಡ್ತಾನೆ ಕಾರ್ಯಕ್ರಮ ಅವರು ಅಪ್ಪಗ ಮಲ್ತಾನೆ 5 ವರ್ಷ ತುಂಬುದ ಮಲ್ತಾನೆ ಇತ್ತೆಲ್ಲ 5 ವರ್ಷ ಬೊಕ್ಕಲ ದೇ ಸಂಘ ಸಂಸ್ಥೆಗೆ 300 ಯುವಕ ಮಂಡಲಕ್ಕೆ ಅದೇ ಕಾರ್ಯಕ್ರಮ ಮಾಡ್ಬೋದು ಈಗ ಆಶ್ಚರ್ಯ ಆಗ್ಬೋದು
ಅಕ್ಲ ದೇಯ ಧೋರಣೆ ಬದಲಾವಣೆ ಆಗ್ತದೆ ಇತ್ತೆ ಹಲವಾರು ಸಂಘ ಸಂಸ್ಥೆ ಬರೋದಿಲ್ಲ ಇನ್ನೀಗ ಬರ್ಪೇರೆ ಬಲ್ಪೆ ಎಲ್ಲ ಪೋಪೇರು ಅಕ್ಲ ಉದ್ದೇಶ ಬೇತನೆ ಹಾಕ್ಬಿಟ್ಟು ಸಂಘ ಸಂಸ್ಥೆ ಪ್ರಾರಂಭ ಮಾಡ್ತಾರೆ ಎಡ್ಡೆ ಮಾಡ್ತೀವಕ್ಕ ಐದಕ್ಕೆ ಬೇಟೆನೇ ರೀತಿದು ಒಂದು ರೀತಿದು ಅಕ್ಲ ಸಾಮಾಜಿಕ ಚಟುವಟಿಕೆ ಬಿಡ್ತು ಬೇರೆ ರೀತಿದು ಅಕ್ಲ ಪೋದ್ಬೇಕು ಅವು ಜನಕ್ಕಿಲ್ಲ ತಪ್ಪು ಆದಿ ಪೋದ್ಬೇಕು 50 ವರ್ಷ ಮುಗಿನಾಗೆಲ್ಲ 300 ಯುವಕ ಮಂಡಕ್ಕಿಲ್ಲ ಸಾಧನೆ ಇನ್ನು ತೂನಾಗ 22 ಜನಕ್ಕೆ ಸಾಧನೆ ಕೊರಿಯಾಗ ವಾವಾ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಗಳಿಗೆ ಈ ಊರಿನ ಪ್ರತಿಭೆಯನ್ನು ಗುಡಿಸೋದಕ್ಕೆ ಕೊರೋನಂಥ ಕಾರ್ಯಕ್ರಮ ಖಂಡಿತವಾದ ಅತ್ಯಂತ ಭಾರಿ ಮೆಚ್ಚುವಂಥ ಕಾರ್ಯಕ್ರಮ ಮಾಡಿದೆ ಅದಕ್ಕೆ ಪೂರ ಸಭೆ ಈ 300 ಯುವಕ ಮಂಡಲಗಳಿಗೆ ಕಷ್ಟಕಾಲ ನಿಮಗೆ ಪ್ರಾರಂಭ ಮಾಡ್ತಾರೆ ಈ ಯುವಕ ಮಂಡಲ ಎಂಗೆ ಗೊತ್ತುಂಟು ಎಲ್ಲಿಯಪ್ಪನಾಗ ಈ ಯುವಕ ಮಂಡಲಕ್ಕೆ ಏನು ಧನ ಸಹಾಯಕ ಅಂತಾರೆ ಎಂಚಪುರ ನಿಗ್ಲಿ ಈ ವಿಷಯ ಮಂತರ್ ಪಡ್ತದೆ ಅಪಪುರ ಕಾಸು ಕೊಟ್ಟನಾಗ ಭಾರಿ ಕಮ್ಮಿ ಬಟ್ ಭಾರಿ ಕಷ್ಟ ನಿಗ್ಲ ಸ್ವಯಂ ಕೆಸ ಸಾಲ ಪಡ್ತಾರೆ ನಿಗ್ಲನ ಈ ಸಿದ್ಧಿತ ಈ ಯುವಕ ಮಂಡಲದ ಸದಸ್ಯನಾಗಿ ಸ್ವಯಂ ನಿಗ್ಲಿ ಕಾಸು ಮಾಡ್ತಾರೆ ಸಾರ್ವ ನಡುವಂಥ ಕೆಲಸ ತುಂಬ ಕಷ್ಟ కాబట్టి ఇంక నాలుగైదు సంఘ సంస్థ ಇದೆ ಆ ಪಕ್ಕದ ಸಂಘ ಸಂಸ್ಥೆ ಪೂರ ಇರ್ತದೆ ಯಾರು ಮಲ್ತಿನ ಕೆಲಸನ ಅವು 20 ವರ್ಷ 22 ವರ್ಷ 23 ವರ್ಷ 25 ವರ್ಷ ಒಂದೊಬ್ಬನು ಬಣ್ಣಗೊಂಡದ ಭಾರಿ ಕಷ್ಟ ಅಂಚಿನ ಇತ್ತಿನ ಈ ಸಂಘಟನೆದ ಮೂಲಕ ಆಪುಜಿ ಕಷ್ಟ ಹಾಕೊಂಡು 75 ವರ್ಷ ತನಿಗೆ ಬೋರ್ಡ್ ಬಂದು ಪೂರ ಹಾರೈಸಿದ್ದಾರೆ ಖಂಡಿತವಾದ ನಿಗ್ಲಿಗೆ ದೇವರು ಎಡ್ಡೆ ಬಂದ್ಕೊಡು ಈ ಪ್ರದೇಶದ ನನ್ನಲ್ಲ ಇತ್ತೆಲೆ ಅಂತ ಪನಿಗಳಿಗೆ 300 ಯುವಕ ಮಂಡಲ ಪುದಾರೆ ನಮ್ಮ 300 ಗ್ರಾಮ ಪಂಚಾಯತ್ ಜಾಸ್ತಿ ಉಂಟು ದಯಬಣ್ಣಗ ಮುಲ್ಪ ಈ ಸದಸ್ಯನಾಗ ಕೆಲಸ ಮಲ್ಪನ 300 ಗ್ರಾಮ ಪಂಚಾಯತ್ ಇಲ್ಲ ಏನು ಅಧ್ಯಕ್ಷ ಆದ ಪುನಃ ಬರ್ತಾರೆ ಕೆಲ ಸ್ವಲ್ಪ ಇದಕ್ಕೆ ಏನು ಪಟ್ಟ ಇಲ್ಲಿ 300 ಹೋಗಕ್ಕೆ ಪಟ್ಟಲ್ಲ ನಾಲ್ಕು ಸ್ವಾರ್ಥ ಜನತೆ ಬಡವರ ಬಗ್ಗೆ ಹೆಂಚಿನ ಪೂರ ಕೆಲಸ ಪೂರ ಮಲ್ಪೇರು ಬಣ್ಣ ಹೆಂಗೆ ಕೆಲಸ ಆಶೆ ದಾಲ ಎಂತಿಲ್ಲ ಬಿಡಿ ಚೆಕ್ಲಿಕ್ಕೆ ಕೆಲವನ್ನ ಬಡವರನ್ನ ನೆಟ್ಟ ರೇಷನ್ ಕಾರ್ಡ್ ಅವಳು ಅವು ಕಾರ್ಡ್ ಅವಳು ಇವು ಕಾರ್ಡ್ ಅವಳು ಪೂರ ಬರ್ತಾರೆ ದಾಲ ಒಂದು ಯಾಕೆ ಪ್ರತಿಫಲ ಇದ್ದಂತೆ ಮಲ್ಪಿನ ಕೆಲಸವನ್ನು ನಿಗ್ಲಿ ಮಲ್ತಿಲ್ಲರೆ ಅವನು ಮುಂದುವರಿಸಲೇ ನಮ್ಮಲ್ಲಿ ಒಟ್ಟಿಗೆ ಉಲ್ಲ ಪಡ್ತಾರೆ 2 ಪಾತ್ರೆ ಪಡ್ತದೆ ಪೂರೈಗಳಿಲ್ಲ ಸಾಧಕರಿಲ್ಲ ಅಧ್ಯಕ್ಷ ಸ್ಥಾನ ವಹಿಸಿದ್ದು ಯುವಕ ಮಂಡಲದ ವೈತು ಅಭಿಮಾನದಿದ್ದು ಕುಡದಿದ್ದು ಎಡ್ಡೆ ಪುದ ಪಾತೆರಿಯರು ಶ್ರೀತಾ ದಿನಕರ್ ಉಳ್ಳಾಲ್ ಅವೇ ರೀತಿ ಈ ಸಮಾರಂಭದ ಅಧ್ಯಕ್ಷರು ವಹಿಸಿನ ದಿನಕರ್ ಉಳ್ಳಾಳ್ ಅಧ್ಯಕ್ಷರು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮೇರೆಗೆ 300 ಯುವಕ ಮಂಡಲ ಬಕ್ಕ ಸುವರ್ಣ ಮಹೋತ್ಸವದ ಪರವಾದ ಧನ್ಯವಾದ ಅರ್ಪಣೆ ಮಾಡ್ತಾರೆ ಈ ಸಭೆಯನ್ನು ದೀಪ ಬೆಳಗಾದ ಉದ್ಘಾಟನೆ ಮಾಡ್ತಿನ ಯಾದವ ಶೆಟ್ಟಿ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಪ್ರಾಂತ ರೈತ ಸಂಘ ಮೇರೆಗೆ 300 ಯುವಕ ಮಂಡಲ ಬಕ್ಕ ಸುವರ್ಣ ಮಹೋತ್ಸವ ಸಮಿತಿ ಪರವಾದ ಧನ್ಯವಾದ ಅರ್ಪಣೆ ಮಾಡ್ಕೊಂಡು